a visiting faculty of Vivekananda Law College, and he will be moderating this session. A warm welcome to you for the session, sir. The resource person we have with us today for this session on the topic Social Security Code 2020 is Mr. K.G. Johnson, Deputy Labour Commissioner, Bangalore. Mr. K.G. Johnson is an MA LLM postgraduate and initially worked as faculty member at SDM Law College, Mangalore and KVG Law College, Sulya. He was selected as a Gazette Officer of 1998 batch of KAS. The various posts he held were Labour Officer at Chikmagalur and Udupi, Assistant Labour Commissioner at Chikmagalur and Belgaum, Secretary at Karnataka State Minimum Wages Advisory Board, Bangalore, Deputy Labour Commissioner, Publicity and Statistics, Department of Labour, Bangalore, Special Officer at Special Economic Zone, Karnataka, Registrar at Karnataka State Labour Institute, Bangalore. Presently, Sir is working as Deputy Secretary at KBWWB, Karnataka Building and Other Construction Workers Welfare Board, Bangalore. A warm welcome to you, sir. In the session, sir will be addressing on the topic Social Security Code 2020. Sir, over to you. ಎಲ್ರಿಗೂ ನಮಸ್ಕಾರ. It's an honor and privilege for me to be here with you this morning to make a brief presentation on the Social Security Code. ರವೀಂದ್ರ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ಅವರಿಗೆ ನೋ ಅಂತ ಹೇಳಲಿಕ್ಕಾಗಿಲ್ಲ ನನಗೆ. ಕಾರಣ ನಾನು ಸರ್ ಜೊತೆಗೆ 3 ವರ್ಷ SDM ಲಾ ಕಾಲೇಜಲ್ಲಿದ್ದೆ. ಅವರು ನಮಗೆ ಪ್ರಿನ್ಸಿಪಲ್ ಆಗಿದ್ದರು. SDM ಲಾ ಕಾಲೇಜ್ಗೆ ಫಸ್ಟ್ ಟೈಮ್ ನ್ಯಾಕ್ ಅಕ್ರೆಡಿಟೇಷನ್ ಆದಾಗ ನಾನು ಅವ್ರ ಜೊತೆಗೆ ಕೆಲಸ ಮಾಡುವಂಥ ಕ್ಲೋಸ್ ಆಗಿ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ತು. ಅವರ ಡೈನಮಿಸಮ್ ಎಲ್ಲ ನೋಡಿ ನಮಗೆ ಅವರೊಂದು ಮಾರ್ಗದರ್ಶಕರಾಗಿ ಅವತ್ತಿಂದನೂ ಇದ್ದಾರೆ. ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಸಮಯದ ಒಂದು ಪರಿಮಿತಿಯನ್ನು ಕೂಡ ಗಮನದಲ್ಲಿಟ್ಕೊಂಡು ಸೋಷಲ್ ಸೆಕ್ಯೂರಿಟಿ ಕೋಡ್ ಬಗ್ಗೆ ಕೆಲವೊಂದು ನನ್ನ ಅನಿಸಿಕೆಗಳು ಮತ್ತು ನನ್ನ ಅಭಿಪ್ರಾಯಗಳನ್ನು ಈ ವೇದಿಕೆಯಲ್ಲಿ ತಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಈ ಕಾನೂನು ಅನ್ನೋದು ಒಂದು ಸಾಧನ ಮತ್ತು ವಿಧಾನ. ಆ ಉದ್ದೇಶ ಏನು ಅಂತ ಹೇಳಿದರೆ, ಕಾನೂನಿನ ಉದ್ದೇಶ ಏನು ಅಂತ ಹೇಳಿದರೆ ನ್ಯಾಯವನ್ನು ದೊರಕಿಸಿಕೊಡೋದು. ಯಾವುದೇ ಒಂದು ಕಾನೂನಿಗೆ ಅದರ ಹಿಂದೆ ಒಂದು ಉದ್ದೇಶ ಇರುತ್ತೆ. ಈ ಕಾನೂನಿನ ಉದ್ದೇಶ ನ್ಯಾಯ ಅಥವಾ ಜಸ್ಟಿಸ್ ಅಂತ ನಾವು ಹೇಳ್ತೀವಿ. ಜಸ್ಟಿಸ್ನ ಅತ್ಯಂತ ಸಿಂಪ್ಲೆಸ್ಟ್ ಆದ ಡೆಫಿನೇಷನ್ ಏನು ಅಂತ ಹೇಳಿದರೆ, ಗಿವಿಂಗ್ ಟು ಎ ಪರ್ಸನ್ ವಾಟ್ ಈಸ್ ಡ್ಯೂ ಟು ಹಿಮ್ ಅಂತ. ಯಾರಿಗೆ ಏನನ್ನು ಸಲ್ಲಬೇಕೋ ಅದನ್ನು ಕೊಡೋದಕ್ಕೆ ನ್ಯಾಯ ಅಂತ ಹೇಳ್ತಾರೆ. ಸೊ ಒಬ್ಬನು ತಪ್ಪು ಮಾಡಿದರೆ ಅವನಿಗೆ ಶಿಕ್ಷೆ ಕೊಡೋದು ಅದು ನ್ಯಾಯದ ಭಾಗ, ಅದೇ ನ್ಯಾಯ. ಯಾರಿಂದನಾದರೂ ಆಸ್ತಿ ಕಿತ್ಕೊಂಡ್ರೆ ಆ ಆಸ್ತಿನ ಅವನನ್ನು ರೆಸ್ಟಿಟ್ಯೂಷನ್ ಅಂತ ಹೇಳ್ತಾರೆ, ವಾಪಸ್ ಕೊಡೋದೇ ಅದೇ ನ್ಯಾಯ. ಯಾರಿಗಾದರೂ ಹಾನಿ ಆದಾಗ ಆ ಹಾನಿಯನ್ನು ಡ್ಯಾಮೇಜಸ್ ಮೂಲಕ ಪರಿಹಾರ ಮಾಡೋದು ಅದೇ ನ್ಯಾಯ. ಅದೇ ರೀತಿ ಕಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥವರಿಗೆ, ಕಾರ್ಮಿಕರಿಗೆ ಏನು ಸಲ್ಲಬೇಕೋ ಏನು ದೊರಕಬೇಕೋ ಅದನ್ನು ಕೊಡೋದೇ ಕಾರ್ಮಿಕ ಕಾಯ್ದೆಯ ಉದ್ದೇಶ. ಈಗಾಗಲೇ ಉದ್ಘಾಟನಾ ಭಾಷಣದಲ್ಲಿ ಆ್ಯಸ್ ಇಟ್ ವಾಸ್ ಆಲ್ರೆಡಿ ಎಕ್ಸ್ಪ್ಲೈನ್ಡ್, ಕೆಲವೊಂದು ಕಾರ್ಮಿಕ ಕಾಯ್ದೆಗಳನ್ನು 4 ಸಂಹಿತೆಗಳಾಗಿ ಜೋಡಿಸಿ ಈಗ ಆ ಸಂಹಿತೆಗಳು 21/11/2025 ಜಾರಿಗೆ ಬಂದಿದೆ. ಇದರಲ್ಲಿ ನಾನು ಈ ಸೋಷಲ್ ಸೆಕ್ಯೂರಿಟಿ ಕೋಡ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗಿ. ಈ ಕೋಡಿಫಿಕೇಷನ್ ಮಾಡಬೇಕು ಅನ್ನೋದು ಇಟ್ ವಾಸ್ ನಾಟ್ ಜಸ್ಟ್ ಎ ಸೈಮಲ್ಟೇನಿಯಸ್ ಅಥವಾ ತಕ್ಷಣಕ್ಕೆ ಸ್ಪಾಂಟೇನಿಯಸ್ ಆಗಿ ಬಂದಂಥ ಒಂದು ಅಭಿಪ್ರಾಯ ಅಲ್ಲ. ಐಡಿಯಾ ಆಫ್ ಕೋಡಿಫಿಕೇಷನ್ ಆಫ್ ದಿ ಲೇಬರ್ ಲಾಸ್ ವಾಸ್ ಮೂಟೆಡ್ 2002 ನ್ಯಾಷನಲ್ ಲೇಬರ್ ಕಮಿಷನ್ ಏನು ಕಾನ್ಸ್ಟಿಟ್ಯೂಟ್ ಆಯಿತೋ ಅವರು ಈ ಒಂದು ಪ್ರಪೋಸಲನ್ನು ಕೊಟ್ಟರು. ತದನಂತರ ಇದರ ಬಗ್ಗೆ ಬಹಳಷ್ಟು ಚಿಂತನೆಗಳೆಲ್ಲ ನಡೆದು
ಈ ಒಂದು ನ್ಯಾಷನಲ್ ಲೇಬರ್ ಕಮಿಷನ್ನ ಆಧಾರದ ಅಥವಾ ಅವರ ರೆಕಮೆಂಡೇಶನ್ನ ಆಧಾರದ ಮೇಲೆ ಈ ಕೋಡಿಫಿಕೇಶನ್ ಪ್ರಾರಂಭವಾಯಿತು. 4 ಕೋಡ್ಗಳನ್ನು, ವೇಜಸ್ ಕೋಡನ್ನು 2019ರಲ್ಲಿ, ಆಮೇಲೆ ಇತರೆ 3 ಕೋಡ್ಗಳನ್ನು 2020ರಲ್ಲಿ ಇದು ನೋಟಿಫೈ ಮಾಡಿದರು. ಆದರೆ ಅದು ಕಮೆನ್ಸ್ಮೆಂಟ್ ಆಗಿರಲಿಲ್ಲ. ಕಮೆನ್ಸ್ಮೆಂಟ್ ಆಗೋದಕ್ಕೆ ಒಂದು ಪ್ರತ್ಯೇಕವಾದಂಥ ಅಧಿಸೂಚನೆ ಬೇಕಾಗಿತ್ತು. ಸೊ ಈ ಅಧಿಸೂಚನೆಯನ್ನು 21/11/2025ರಲ್ಲಿ ಹೊರಡಿಸಿರೋದ್ರಿಂದ ಈ 4 ಕೋಡ್ಗಳು ಈಗ ಜಾರಿಗೆ ಬಂದಿದೆ. ಈ ಜಾರಿಗೆ ಬರೋ ಪೂರ್ವದಲ್ಲಿ ಟ್ರೈಪಾರ್ಟೈಟ್ ಮೀಟಿಂಗ್ಸ್, ಅಂದರೆ ಈ ಕಾರ್ಮಿಕ ಕಾಯ್ದೆಗಳು ಅಂತ ಹೇಳಿದಾಗ ಅದರಲ್ಲಿ 3 ಪ್ರಮುಖವಾದಂಥ ಭಾಗಿದಾರರು ಇರ್ತಾರೆ. 3 ಪ್ರಾಮಿನೆಂಟ್ ಸ್ಟೇಕ್ ಹೋಲ್ಡರ್ಸ್. ಅವ್ರು ಯಾರು ಅಂತ ಹೇಳಿದರೆ, ಒಂದು ಕಾರ್ಮಿಕರು, ಇನ್ನೊಂದು ಮಾಲೀಕರು, ಅದರ ಜೊತೆಗೆ ಈ ಕಾಯ್ದೆಯನ್ನು ಅನುಷ್ಠಾನ ಮಾಡುವಂಥ ಅಧಿಕಾರಿಗಳು. ಸೊ ಈ ತ್ರಿಪಕ್ಷೀಯ ಸಭೆಗಳನ್ನು, 9 ತ್ರಿಪಕ್ಷೀಯ ಸಭೆಗಳನ್ನು ಮತ್ತು ರೀಜನಲ್ ಕಾನ್ಫರೆನ್ಸಸ್ಸನ್ನು ಮತ್ತು ಇಂಟರ್ ಮಿನಿಸ್ಟೀರಿಯಲ್ ಕನ್ಸಲ್ಟೇಷನ್ಸ್, ವಿವಿಧ ಸಚಿವರ ನಡುವೆ ಕೂಡ ಒಂದು ಇದು ಡಿಸ್ಕಷನ್ಸ್ ಮತ್ತು ಡಯಲಾಗ್ ನಡೆದಿದೆ. ಈ ಕಾರ್ಮಿಕ ಕಾಯ್ದೆಗಳು ಬಂದಾಗ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ನವರು ಅತ್ಯಂತ ಪ್ರಮುಖವಾದಂಥ ಒಂದು ಭಾಗಿದಾರರಾಗ್ತಾರೆ. ಅವರ ನಡುವೆ ಎಲ್ಲ ಒಂದು ಚರ್ಚೆಯನ್ನು ನಡೆಸಿ ಈ ಕಾಯ್ದೆಗಳನ್ನು ಅನುಷ್ಠಾನ ಮಾಡಿದ್ದಾರೆ. ನೆಕ್ಸ್ಟ್ ಹೋಗಿ. ಕಾರ್ಮಿಕ ಕಾಯ್ದೆಗಳನ್ನು ಕೋಡಿಫೈ ಮಾಡೋದಕ್ಕೆ ಮತ್ತು ಬದಲಾವಣೆ ಮಾಡೋದಕ್ಕೆ ಪ್ರಮುಖವಾದಂಥ ಕಾರಣಗಳೇನೆಂದರೆ ಅಮಾಲ್ಗಮೇಷನ್ ಆ್ಯಂಡ್ ಸಿಂಪ್ಲಿಫಿಕೇಷನ್ ಆಫ್ ದಿ ಎಕ್ಸಿಸ್ಟಿಂಗ್ ಲೇಬರ್ ಲಾಸ್. ಒಂದು, ಇರುವಂಥ ಕಾಯ್ದೆಗಳನ್ನು ಒಟ್ಟುಗೂಡಿಸೋದು ಮತ್ತು ಅದನ್ನು ಆದಷ್ಟು ಸರಳೀಕರಣಗೊಳಿಸೋದು. ಅದರ ಜೊತೆಗೆ ಮಾಲೀಕರು ಮಾಡಬೇಕಾದಂಥ ಅನುಪಾಲನೆ ಏನಿದೆ, ವಿವಿಧ ಇಲಾಖೆಗಳಿಗೆ ಅವರು ಏನು ಕಂಪ್ಲಯನ್ಸನ್ನು ಕೊಡಬೇಕೋ ಅದನ್ನು ಸರಳೀಕರಣಗೊಳಿಸೋದು. ಅದರ ಜೊತೆಗೆ ನಮ್ಮ ಎಲ್ಲ ಕಾಯ್ದೆಗಳು ಭಾಳ ಕೆಲವುದು 1948ಇಂದ 1923ಇಂದ ಹೀಗೆ ಭಾಳ ತುಂಬ ಹಿಂದಿನಿಂದಲೂ ಜಾರಿಗೆ ಬರ್ತಾ ಇರೋದ್ರಿಂದ ಈಗ ತಾಂತ್ರಿಕ ಕ್ಷೇತ್ರದಲ್ಲಿ ಏನು ಬದಲಾವಣೆ ಆಗಿದೆಯೋ ಆ ಬದಲಾವಣೆಗೆ ಅನುಗುಣವಾಗಿ ಕಾರ್ಮಿಕ ಕಾಯ್ದೆಗಳು ಬದಲಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಟೆಕ್ನಾಲಜಿಯನ್ನು, ತಾಂತ್ರಿಕತೆಯನ್ನು ಉಪಯೋಗಿಸ್ಕೊಂಡು ನಾವು ಕಾರ್ಮಿಕ ಕಾಯ್ದೆಯಲ್ಲಿ ಅಳವಡಿಸ್ಕೊಂಡು ಅದನ್ನು ಅನುಷ್ಠಾನ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಕೋಡಿಫಿಕೇಶನ್ ಅನ್ನು ಮಾಡಿದ್ದಾರೆ. ಅದರ ಜೊತೆಗೆ ಕಾರ್ಮಿಕರು ಮತ್ತು ಮಾಲೀಕರ ಹಕ್ಕುಗಳ ನಡುವೆ ಒಂದು ಸಮತೋಲನವನ್ನು, ಒಂದು ಬ್ಯಾಲೆನ್ಸ್ ಅನ್ನು ಕಾಯ್ದುಕೊಳ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ, ಹಾಗೂ ಈ ಕಾರ್ಮಿಕ ಕಾಯ್ದೆಯ ಪ್ರಯೋಜನಗಳು ಮತ್ತು ಸಂರಕ್ಷಣೆಗಳು ಈವನ್ ಅನ್ಆರ್ಗನೈಸ್ಡ್ ವರ್ಕರ್ಸ್ಗೂ ಕೂಡ ತಲುಪಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಈ ಕೋಡಿಫಿಕೇಶನ್ ಅನ್ನು ಮಾಡಿದ್ದಾರೆ. ನಮ್ಮ ಕಾರ್ಮಿಕ ಕಾಯ್ದೆಗಳು, ಎಷ್ಟೊಂದು ಕಾರ್ಮಿಕ ಕಾಯ್ದೆಗಳು ಇಲ್ಲಿಯವರೆಗೆ ಅನ್ವಯ ಆಗ್ತಾ ಇದ್ದಿದ್ದು ಕೇವಲ 8% ಕಾರ್ಮಿಕ ವರ್ಗದವರಿಗೆ ಮಾತ್ರ. ಅಂದರೆ 92% ಕಾರ್ಮಿಕರು ನಮ್ಮ ಯಾವುದೇ ಕಾನೂನಿನ ಕಾರ್ಮಿಕ ಕಾಯ್ದೆಯ ವ್ಯಾಪ್ತಿಯಿಂದ ಹೊರಗಿದ್ರು. ಯಾಕಂತ ಹೇಳಿದ್ರೆ ಅವರನ್ನು ನಾವು ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತ ಹೇಳ್ತಿದ್ವಿ. ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂದರೆ ಅವರಿಗೆ ಒಂದು ನಿರ್ದಿಷ್ಟವಾದಂಥ ಮಾಲೀಕರು ಇರಲಿಲ್ಲ, ನಿರ್ದಿಷ್ಟವಾದಂಥ ಸ್ಥಳ ಇರಲಿಲ್ಲ, ನಿರ್ದಿಷ್ಟವಾದಂಥ ವೇತನ ಅವಧಿ ಇರಲಿಲ್ಲ, ನಿರ್ದಿಷ್ಟವಾದಂಥ ಕೆಲಸದ ಸಮಯ ಇರಲಿಲ್ಲ. ಸೊ ಅವರಿಗೂ ಕೂಡ ಕಾರ್ಮಿಕ ಕಾಯ್ದೆಯ ರಕ್ಷಣೆಗಳನ್ನು ಸಿಗಬೇಕು ಅಂತೇಳಿ ಈ ಕೋಡಿಫಿಕೇಶನ್ ಅನ್ನು ಮಾಡಿದರು. ನೆಕ್ಸ್ಟ್ ಹೋಗಿ. ಇದು 4 ಕೋಡ್ಗಳು ನಮ್ದು ಏನು ಜಾರಿಗೆ ಬಂದಿದೆಯೋ ಅದರ ಒಂದು ಸಂಕ್ಷಿಪ್ತ ನೋಟ. ಕೋಡ್ ಆನ್ ವೇಜಸ್, ಅದರಲ್ಲಿ 69 ಸೆಕ್ಷನ್ಗಳಿದೆ, 9 ಚಾಪ್ಟರ್ ಇದೆ, 4 ಕಾಯ್ದೆಗಳು ಈಗ ಚಾಲ್ತಿಯಲ್ಲಿದ್ದಂಥ 4 ಕಾಯ್ದೆಗಳನ್ನು ಒಗ್ಗೂಡಿಸಿ ಈ ಕೋಡ್ ಆನ್ ವೇಜಸ್ ಅನ್ನು ಮಾಡಿದ್ದಾರೆ. ಅದೇ ರೀತಿ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್, ಅದರಲ್ಲಿ 104 ಸೆಕ್ಷನ್ಸ್ ಇದೆ, 14 ಚಾಪ್ಟರ್ ಇದೆ, 3 ಶೆಡ್ಯೂಲ್ಸ್ ಇದೆ. 3 ಚಾಲ್ತಿಯಲ್ಲಿರುವಂಥ ಕಾಯ್ದೆಗಳನ್ನು, ರಿಪೀಲ್ಡ್ ಆಕ್ಟ್ಸ್ ಅಂತ ನಾವೇನು ಹೇಳ್ತೀವೋ, 3 ಕಾಯ್ದೆಗಳನ್ನು ಒಗ್ಗೂಡಿಸಿ ಈ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಂತ ಮಾಡಿದ್ದಾರೆ. ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ, ಇವತ್ತು ನಾನು ಏನು ಮಾತಾಡ್ತಿದ್ದೀನೋ ಅದು 164 ಸೆಕ್ಷನ್ಸ್ ಇದೆ, 14 ಚಾಪ್ಟರ್ ಇದೆ, ಅದರಲ್ಲಿ 7 ಶೆಡ್ಯೂಲ್ಗಳಿದೆ. ಅದೇ ರೀತಿ ಅದರಲ್ಲಿ ಈಗ ಎಕ್ಸಿಸ್ಟಿಂಗ್ ಚಾಲ್ತಿ ಇರುವಂಥ 9 ಕಾಯ್ದೆಗಳನ್ನು ಒಗ್ಗೂಡಿಸಿ ಅಥವಾ ಸಬ್ಸ್ಯೂಮ್ ಅಂತ ವರ್ಡ್ ಯೂಸ್ ಮಾಡಿ
ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿನ ಮಾಡಿದ್ದಾರೆ. ಇನ್ನೊಂದು ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್, OSH ಕೋಡ್ ಅಂತ ನಾವು ಶಾರ್ಟ್ ಫಾರ್ಮ್ ಹೇಳ್ತೀವಿ. ಅದರಲ್ಲಿ 143 ಸೆಕ್ಷನ್ಸ್ ಇದೆ, 14 ಚಾಪ್ಟರ್ಸ್ ಇದೆ, 3 ಶೆಡ್ಯೂಲ್ಸ್ ಇದೆ, ಹಾಗೂ 13 ಚಾಲ್ತಿ ಇರುವಂಥ ಕಾಯ್ದೆಗಳನ್ನು ನಾವು ಒಗ್ಗೂಡಿಸಿ ಈ OSH ಕೋಡ್ ಅಥವಾ ಆಕ್ಯುಪೇಷನಲ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಕೋಡನ್ನು ಮಾಡಿದ್ದೀವಿ. ನೆಕ್ಸ್ಟ್ ಸ್ಲೈಡಿಗೆ ಹೋಗಿ. ಕೋಡ್ ಆನ್ ಸೋಷಲ್ ಸೆಕ್ಯೂರಿಟಿ. ಕೋಡ್ ಆನ್ ಸೋಷಲ್ ಸೆಕ್ಯೂರಿಟಿ ಈಗಾಗಲೇ ನಾನು ಹೇಳ್ದಂತೆ ಹೀಗೆ ಈ ರೀತಿ ಇದೆ ಅದರ ಸ್ಟ್ರಕ್ಚರು. ನೆಕ್ಸ್ಟ್ ಹೋಗಿ. ನಾನು ಈಗಾಗಲೇ ಹೇಳಿದಾಗೆ 21/11 ಈ ಎಲ್ಲ ಕಾಯ್ದೆಗಳು ಚಾಲ್ತಿಗೆ ಬಂದಿದೆ. ಕೋಡ್ ಆನ್ ಸೋಷಲ್ ಸೆಕ್ಯೂರಿಟಿಯಲ್ಲಿ ವಿದ್ಯಾರ್ಥಿಗಳು ಇರೋದ್ರಿಂದ ಸ್ವಲ್ಪ ಬ್ಯಾಕ್ಗ್ರೌಂಡು ಹೇಳ್ತೀನಿ. ಕೋಡ್ ಆನ್ ಸೋಷಲ್ ಸೆಕ್ಯೂರಿಟಿಯಲ್ಲಿ ನೆಕ್ಸ್ಟ್ ಹೋಗಿ ಈ 9 ಕಾಯ್ದೆಗಳನ್ನು ಸೇರಿಸಿದ್ದಾರೆ. ಇದು ಯಾವುದು ಅಂತ ಹೇಳಿದ್ರೆ, ಒಂದು ಎಂಪ್ಲಾಯೀಸ್ ಕಾಂಪನ್ಸೇಷನ್ ಆ್ಯಕ್ಟ್ 1923. ಯಾವುದೇ ಒಬ್ಬ ಕಾರ್ಮಿಕ ಕೆಲಸ ಮಾಡ್ತಾ ಇರುವ ಸ್ಥಳದಲ್ಲಿ ಕೆಲಸದಿಂದಾಗಿ ಅಪಘಾತ ಸಂಭವಿಸಿ ಆತ ಇಂಜುರಿ ಆದರೆ ಅಥವಾ ಡೆತ್ ಆದರೆ ಮಾಲೀಕರು ಅವನಿಗೆ ಕಾಂಪನ್ಸೇಷನ್ ಪರಿಹಾರನ ಕೊಡಬೇಕು. ಅದಕ್ಕೆ ಅಂತಲೇ ಒಂದು ನಿರ್ದಿಷ್ಟ ಕಾಯ್ದೆ ಇದೆ, ಅದೇ ಎಂಪ್ಲಾಯೀಸ್ ಕಾಂಪನ್ಸೇಷನ್ ಆ್ಯಕ್ಟ್ ಆಫ್ 1923. ಅದೇ ರೀತಿ ಕಾರ್ಮಿಕನು ಮತ್ತು ಆತನ ಕುಟುಂಬ ವರ್ಗದವರಿಗೆ ಕೆಲಸ ಮಾಡ್ತಾ ಇರುವಾಗ ಚಿಕಿತ್ಸೆಯನ್ನು, ಆತನಿಗೆ ಏನಾದರೂ ಹುಷಾರಿಲ್ಲದೆ ಇದ್ದಾಗ ಚಿಕಿತ್ಸೆಯನ್ನು ನೀಡಬೇಕು ಅಂತಿದ್ರೆ ಅದಕ್ಕೆ ಆ ಒಂದು ಸೌಲಭ್ಯ ಸೋಷಲ್ ಸೆಕ್ಯೂರಿಟಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಆ್ಯಕ್ಟ್ ಇದೆ, ಅದು ಕೂಡ ಈ ಕೋಡಲ್ಲಿ ಬಂದಿದೆ. ಇನ್ನೊಂದು ಪ್ರಾವಿಡೆಂಟ್ ಫಂಡ್, ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ, ಪ್ರಾವಿಡೆಂಟ್ ಫಂಡ್ ಆ್ಯಕ್ಟ್ ಅಂತ ಇದೆ, ನಮ್ಮ ಸೋಷಲ್ ಸೆಕ್ಯೂರಿಟಿ ಕೋಡಲ್ಲಿ ಬಂದಿದೆ. ಇನ್ನೊಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ ಕಂಪಲ್ಸರಿ ನೋಟಿಫಿಕೇಶನ್ ಆಫ್ ವೇಕೆನ್ಸೀಸ್ ಆ್ಯಕ್ಟ್ 1959 ನಮ್ಮ ಕೋಡಲ್ಲಿ ಬಂದಿದೆ. ಅದು ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್, ಹೆರಿಗೆ ಸೌಲಭ್ಯ ನೀಡುವಂಥ ಒಂದು ಕಾಯ್ದೆ ಇದು, ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ 1961. ಇನ್ನೊಂದು ಪೇಮೆಂಟ್ ಆಫ್ ಗ್ರ್ಯಾಚುಯಿಟಿ ಆ್ಯಕ್ಟ್ 1972. ಒಬ್ಬ ವ್ಯಕ್ತಿ ಕೆಲಸ ನಿರ್ವಹಿಸಿ ಆತ ನಿವೃತ್ತಿ ಆದಾಗ ಅಥವಾ ಕೆಲಸ ಬಿಟ್ಟಾಗ ಆತನಿಗೊಂದು ಇಡುಗಂಟು ಅಂತ ಕೊಡಬೇಕು. ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿದಕ್ಕೋಸ್ಕರ ಆತನಿಗೆ ನೀಡುವಂಥ ಒಂದು ಇಡುಗಂಟು ಇದು. ಇದನ್ನು ಗ್ರ್ಯಾಚುಯಿಟಿ ಅಂತ ಹೇಳ್ತಾರೆ, ಉಪಧನ ಅಂತ, ಟೆಕ್ನಿಕಲಿ ಉಪಧನ ಅಂತ ಹೇಳ್ತಾರೆ. ಈ ಉಪಧನ ಕಾಯ್ದೆ ಕೂಡ ನಮ್ಮ ಕೋಡಲ್ಲಿ ಬಂದಿದೆ. ಇನ್ನು ಸಿನಿಮಾ ವರ್ಕರ್ಸ್ಗೆ, ಸಿನಿಮಾ ಕ್ಷೇತ್ರದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೋ ಆ ಕಾರ್ಮಿಕರಿಗೆ ಒಂದು ನಿರ್ದಿಷ್ಟವಾದಂಥ ಕಾಯ್ದೆ ಇದೆ, ನಮ್ಮ ಸೋಷಲ್ ಸೆಕ್ಯೂರಿಟಿ ಕೋಡಲ್ಲಿ ಅದು ಸಬ್ಸ್ಯೂಮ್ ಆಗಿದೆ. ಇನ್ನು ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಸೆಸ್ ಆ್ಯಕ್ಟ್ ಅಂತ ಒಂದು ಕಾಯ್ದೆ ಇದೆ. ಎಲ್ಲಿ ನಿರ್ಮಾಣ ಕಾಮಗಾರಿಗಳಿಂದ ಪ್ರಸ್ತುತ ಅವರ ನಿರ್ಮಾಣ ವೆಚ್ಚದ ಮೇಲೆ ಮಾಲೀಕರು ಅಥವಾ ನಿಯೋಜಕರು ಏನು ನಿರ್ಮಾಣ ಮಾಡ್ತಾ ಇದ್ದಾರೋ ಆ ನಿರ್ಮಾಣ ವೆಚ್ಚದ ಮೇಲೆ 1% ಸೆಸ್ ಅನ್ನ ಈಗ ಕಲೆಕ್ಟ್ ಮಾಡುವಂಥ ಒಂದು ಪದ್ಧತಿ ಇದೆ. ಅದಕ್ಕೆ ಅಂತ ಒಂದು ಕಾಯ್ದೆ ಇದೆ, ಆ ಕಾಯ್ದೆ ಈ ಕೋಡಲ್ಲಿ ಬಂದಿದೆ. ಇನ್ನು ಅನ್ಆರ್ಗನೈಸ್ಡ್ ಅಸಂಘಟಿತ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಒಂದು ಬಹುಮುಖ್ಯವಾದಂಥ ಕಾಯ್ದೆ ಇದೆ, ಅದೇ ಅನ್ಆರ್ಗನೈಸ್ಡ್ ವರ್ಕರ್ಸ್ ಸೋಷಲ್ ಸೆಕ್ಯೂರಿಟಿ ಆ್ಯಕ್ಟ್ 2008. ಈ 9 ಕಾಯ್ದೆಗಳನ್ನು ಒಗ್ಗೂಡಿಸಿ ಸೋಷಲ್ ಸೆಕ್ಯೂರಿಟಿ ಕೋಡನ್ನು 164 ಸೆಕ್ಷನ್ಸ್ ಏನಿದೆಯೋ ಈ 164 ಸೆಕ್ಷನ್ಸ್ ಅಲ್ಲಿ ಈ ಎಲ್ಲ ಕಾಯ್ದೆಗಳನ್ನು ಸಬ್ಸ್ಯೂಮ್ ಮಾಡಿಕೊಂಡಿದ್ದಾರೆ. ಈ ಕೋಡ್ನ ಮುಖ್ಯ ಅಂಶಗಳು ನಾನು ಈ ಒಂದು ಸಮಯದ ಪರಿಮಿತಿಯನ್ನು ಇಟ್ಕೊಂಡು ಏನು ಹೇಳ್ತೀನಿ ಅಂದರೆ, ಕೋಡಲ್ಲಿ ಏನಿದೆ, ಏನು ಇತ್ತು, ಏನು ಬದಲಾವಣೆ ಆಗಿದೆ, ಏನನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ ಅನ್ನೋದನ್ನು ಬಹಳ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಮೊದಲನೇ ಚಾಪ್ಟರ್ ಈ ಕೋಡ್ನ ನೆಕ್ಸ್ಟ್ ಹೋಗಿ ಮೊದಲನೇ ನೀವು ಚಾಪ್ಟರ್ಗೆ ಹೋದರೆ ಅದರಲ್ಲಿ ಕೆಲವೊಂದು ಪ್ರಿಲಿಮಿನರಿ ಆಸ್ಪೆಕ್ಟ್ಸ್ ಇದೆ. ಇದು ಕೋಡ್ನ ಹೆಸರೇನು, ಇದು ಯಾವಾಗ ಅನುಷ್ಠಾನ ಬರುತ್ತೆ ಅಥವಾ ಜಾರಿಗೆ ಬರುತ್ತೆ ಅನ್ನೋದಿದೆ. ಅದರಲ್ಲಿ ಎಲ್ಲ ಕಾಯ್ದೆಗಳು, ನಾನು ಈಗ ಹೇಳಿದಂಥ ಏನು 9 ಕಾಯ್ದೆಗಳಿದೆಯೋ ಆ ಕಾಯ್ದೆಗಳಲ್ಲಿ ಇದ್ದಂಥ ಎಲ್ಲ ಡೆಫಿನೇಷನ್ಸ್, ವ್ಯಾಖ್ಯಾನಗಳನ್ನು ಒಂದೇ ಕಡೆ ಒಂದೇ ಚಾಪ್ಟ್ರಲ್ಲಿ ಹಾಕಿದ್ದಾರೆ. ನಮ್ಮ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಇರ್ಬೋದು, ಉಪಧನ ಇರ್ಬೋದು, ಯಾವುದೇ ಎಲ್ಲ ಕಾಯ್ದೆ ಈ 9 ಕಾಯ್ದೆಗಳಿಂದ ವ್ಯಾಖ್ಯಾನಗಳನ್ನು ಅಥವಾ ಡೆಫಿನೇಷನ್ಸ್ have been taken and they have been incorporated in this section. What is new here ಅಂತ ಹೇಳಿದ್ರೆ 2 ವಿಷಯನ ನಿಮ್ಮ ಗಮನಕ್ಕೆ ತರಬೇಕು. ಒಂದು, ಇಷ್ಟರವರೆಗೆ ರೆಕಗ್ನೈಸ್ ಆಗದೇ ಇರುವಂಥ ಅಥವಾ ಇಷ್ಟರವರೆಗೆ ಅಷ್ಟೊಂದು ಕಾನೂನಿನಲ್ಲಿ ಸಂರಕ್ಷಣೆ ಇಲ್ಲದೆ ಇದ್ದಂಥ ಒಂದು ಗಿಗ್ ವರ್ಕರ್ಸು ಮತ್ತು ಪ್ಲಾಟ್ಫಾರ್ಮ್ ವರ್ಕರ್ಸ್ ಮತ್ತು ಕಾಂಟ್ರಾಕ್ಟ್ ಲೇಬರನ್ನು ಸ್ಪೆಸಿಫಿಕ್ ಆಗಿ ನಮ್ಮ ಸೋಷಲ್ ಸೆಕ್ಯೂರಿಟಿ ಕೋಡಲ್ಲಿ ಬಹಳ ನಿರ್ದಿಷ್ಟವಾದಂಥ ವ್ಯಾಖ್ಯಾನನ
ಕೊಟ್ಟಿದ್ದಾರೆ. ಪ್ಲಾಟ್ಫಾರ್ಮ್ ವರ್ಕರ್ಸ್ ನಾವು ನೋಡ್ತೀವಿ, ಈ ಝೊಮ್ಯಾಟೊದಲ್ಲಿ ಕೆಲಸ ಮಾಡೋರು ಹುಡುಗರು ಅಥವಾ ಝೊಮ್ಯಾಟೊ, ಸ್ವಿಗ್ಗಿ ಇಂಥ ಈ ಇದರಲ್ಲೆಲ್ಲ ಕೆಲಸ ಮಾಡ್ತಾ ಇರೋರು, ಅವರಿಗೆ ನಿರ್ದಿಷ್ಟವಾದಂಥ ಎಷ್ಟೊಂದು ಸಲ ಅವ್ರಿಗೆ ಯಾರು ಮಾಲೀಕರೇ ಅಂತಲೇ ಗೊತ್ತಿರಲ್ಲ, ಅಥವಾ ಅವರ ಆ ಸಂಬಂಧನೇ ಇರಲ್ಲ, ಮಾಲೀಕ ಕಾರ್ಮಿಕ ಸಂಬಂಧನೇ ಇರಲ್ಲ. ಸೊ ಈ ಪ್ಲಾಟ್ಫಾರ್ಮ್ ವರ್ಕರ್ಸ್ ಮತ್ತು ಗಿಗ್ ವರ್ಕರ್ಸ್ ಯಾರು ಅಂತ ಹೇಳಿದ್ರೆ, ಟ್ರೆಡಿಷನಲ್ ಆದಂಥ ಎಂಪ್ಲಾಯರ್ ರಿಲೇಷನ್ಶಿಪ್ನ ಹೊರಗಡೆ ಯಾರೆಲ್ಲ ಕೆಲಸ ಮಾಡ್ತಾ ಇರ್ತಾರೋ ಅವರನ್ನೆಲ್ಲ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಥವಾ ಗಿಗ್ ವರ್ಕರ್ಸ್ ಅಂತ ನಾವು ಕರಿತೀವಿ. ಆ ಪ್ಲಾಟ್ಫಾರ್ಮ್ ವರ್ಕರ್ಸಿಗೂ ಗಿಗ್ ವರ್ಕರ್ಸಿಗೂ ಇರುವಂಥ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಈ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂದರೆ ಒಂದು ಆನ್ಲೈನ್ ಪೋರ್ಟಲನ್ನು ಅಥವಾ ಒಂದು ಆನ್ಲೈನ್ ಸಾಫ್ಟ್ವೇರನ್ನು ಉಪಯೋಗಿಸ್ಕೊಂಡು ಬೇರೆಯವರಿಗೆ ಸರ್ವಿಸ್ ಕೊಡೋರಿಗೆ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂತ ಹೇಳ್ತಾರೆ. ಗಿಗ್ ವರ್ಕರ್ಸ್ ಅಂದರೆ ಈ ರೀತಿ ಕೆಲಸ ಮಾಡುವಂಥ ಆನ್ಲೈನ್ ಪ್ಲಾಟ್ಫಾರ್ಮ್ ಇರಲಿ ಇಲ್ಲದೆ ಇರಲಿ, ಈ ರೀತಿಯಾದಂಥ ಟ್ರೆಡಿಷನಲ್ ಎಂಪ್ಲಾಯರ್ ರಿಲೇಷನ್ಶಿಪ್ ಹೊರಗಡೆ ಕೆಲಸ ಮಾಡ್ತಾ ಇರುವಂಥ ಎಲ್ಲರಿಗೂ ನಾವು ಗಿಗ್ ವರ್ಕರ್ಸ್ ಅಂತ ಹೇಳ್ತೀವಿ. ಇನ್ನು ನಮ್ಮ ಎಲ್ಲ ಇಂಡಸ್ಟ್ರೀಸಲ್ಲಿ, ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ಸಲ್ಲಿ ನಾವು ಈಗ ನೋಡ್ತಾ ಇರೋ ಒಂದು ಪ್ರಕ್ರಿಯೆ ಅಥವಾ ಇನ್ನೊಂದು ವಿಧಾನ ಏನು ಅಂತ ಹೇಳಿದರೆ, ಈ ಕಾಂಟ್ರಾಕ್ಟರ್ಸ್ ಮೂಲಕ, ಗುತ್ತಿಗೆದಾರರ ಮೂಲಕ ಹಲವಾರು ನೌಕರರನ್ನು ಮಾಲೀಕರು ನಿಯೋಜಿಸ್ಕೊಳ್ತಾರೆ. ಅದನ್ನು ಕೂಡ ಸ್ಪೆಸಿಫಿಕ್ ಆಗಿ ನಮ್ಮ ಈ ಡೆಫಿನೇಷನ್ ಅನ್ನು ನಮ್ಮ ಸೋಷಿಯಲ್ ಸೆಕ್ಯೂರಿಟಿ ಕೋಡಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ನಾನು ಇಲ್ಲಿ ಭಾಳ ಸ್ಪೆಸಿಫಿಕ್ ಆಗಿ ಹೇಳಬೇಕಾಗಿರೋದು ಈ ವೇಜಸ್ ಡೆಫಿನೇಷನ್. ನಮ್ಮ ಕಾರ್ಮಿಕ ಕಾಯ್ದೆಯಲ್ಲಿ ವಿದ್ಯಾರ್ಥಿಗಳಿಗೆ ನಾನು ಹೇಳೋದು, ಕಾರ್ಮಿಕ ಕಾಯ್ದೆಗಳಲ್ಲಿ ವೇಜಸ್ ಅನ್ನೋದಕ್ಕೆ ಭಾಳ ಪ್ರಾಮುಖ್ಯತೆ ಇದೆ. ಯಾಕೆಂದರೆ ನಿಮ್ಮ ಎಲ್ಲ ಅದು ಸೋಷಿಯಲ್ ಸೆಕ್ಯೂರಿಟಿ ಕೋಡಲ್ಲಿ ಎಲ್ಲದೂ ಕೂಡ ನೀವು ಎಷ್ಟು ವೇತನ ಪಡಿತಿದ್ರಿ, ನಿಮಗೆ ಬೋನಸ್ ಇರ್ಬೋದು, ಗ್ರ್ಯಾಚುಯಿಟಿ ಇರ್ಬೋದು, ಯಾವುದೇ ಸೌಲಭ್ಯ ಕಾರ್ಮಿಕ ಕಾಯ್ದೆಯಲ್ಲಿ ಸಿಗಬೇಕು ಅಂತಿದ್ರೆ ಅದು ನಿಮ್ಮ ವೇತನದ ಮೇಲೆ, ನಿಮ್ಮ ವೇಜಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಅಲ್ಲಿ ವೇಜಸ್ಸಿಗೆ ಒಂದು ನಿರ್ದಿಷ್ಟವಾದಂಥ ಒಂದು ಸ್ಪೆಸಿಫಿಕ್ ಆದಂಥ ಡೆಫಿನಿಷನ್ ಇರಬೇಕು. ಸೊ ವೇಜಸ್ ಕೋಡಲ್ಲಿ ಏನು ಡೆಫಿನಿಷನ್ ಇದೆ ಸರ್ ಆಮೇಲೆ ಹೇಳ್ತಾರೆ, ಆ ಡೆಫಿನಿಷನನ್ನು ಯಥಾವತ್ತಾಗಿ ನಮ್ಮ ಈ ಸೋಷಿಯಲ್ ಸೆಕ್ಯೂರಿಟಿ ಕೋಡಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಹೊಸ್ತು ಏನು ಅಂತ ಹೇಳಿದರೆ, ಈಗ ಈ ಒಂದು 3-4 ಪದಗಳನ್ನು ಬಹಳ ನಿರ್ದಿಷ್ಟವಾಗಿ ಚಾಪ್ಟರ್ 1ರಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಕೋಡಲ್ಲಿ ಇದು ಮಾಡ್ಕೊಂಡಿದ್ದಾರೆ, ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಈ ಸೆಕ್ಷನ್ 3ಯಲ್ಲಿ ಇನ್ನೊಂದು ಬಹಳ ಪ್ರಮುಖವಾದಂಥದ್ದು, ಈ ದೇಶದಲ್ಲಿರುವಂಥ ಎಲ್ಲ ಸಂಸ್ಥೆಗಳನ್ನು ನೋಂದಣಿ ಮಾಡ್ಕೋಬೇಕಾಗತ್ತೆ. ಈ ಕೋಡ್ ಜಾರಿಗೆ ಬಂದಿದೆ ಈಗ, ಇದರಲ್ಲಿ ಕಾನೂನು ಮಾಡಿ ಅಧಿಸೂಚನೆ ಹೊರಡಿಸಿದ ಮೇಲೆ ಎಲ್ಲ ಸಂಸ್ಥೆಗಳನ್ನು ಗುರುತಿಸಲಿಕ್ಕೆ ಆಗುವಂತೆ ಅದಕ್ಕೊಂದು ಯುನೀಕ್ ನಂಬರನ್ನು ಕೊಡ್ತಾರೆ. ಅದಕ್ಕೆ ರಿಜಿಸ್ಟ್ರೇಷನ್ ಅನ್ನು ಮಾಡುವಂಥ ಅವಶ್ಯಕತೆ ಇದೆ. ನೆಕ್ಸ್ಟ್ ಚಾಪ್ಟರ್ಗೆ ಹೋಗಿ. ಇದು 1ನೇ ಅಧ್ಯಾಯ. 2ನೇ ಅಧ್ಯಾಯ, ಇದರಲ್ಲಿ ಈ ಸೋಷಿಯಲ್ ಸೆಕ್ಯೂರಿಟಿ ಕೋಡಲ್ಲಿ ಸ್ಥಾಪನೆ ಆಗುವಂಥ ಪ್ರಮುಖವಾದಂಥ ಆರ್ಗನೈಸೇಷನ್ಸ್ ಯಾವುದು? ಬೋರ್ಡ್ ಆಫ್ ಟ್ರಸ್ಟೀಸ್ ಆಫ್ ಎಂಪ್ಲಾಯೀಸ್ ಆಫ್ ಪ್ರಾವಿಡೆಂಟ್ ಫಂಡ್. ಇದು ಆಲ್ರೆಡಿ ಪ್ರಾವಿಡೆಂಟ್ ಫಂಡ್ ಆ್ಯಕ್ಟಲ್ಲಿ ಇತ್ತು, ಇಲ್ಲಿಗೆ ಅದನ್ನು ಈಗ ಪುನರ್ ಸ್ಥಾಪಿಸಿದ್ದಾರೆ. ಅದೇ ಥರ ESI ಕಾರ್ಪೊರೇಷನ್ ಈಗಲೂ ಇದೆ, ಅದನ್ನು ಈ ಕೋಡಲ್ಲಿ ತಗೊಂಡು ಬಂದಿದ್ದಾರೆ. ನ್ಯಾಷನಲ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಅನ್ನುವಂಥ ಒಂದು ಬೋರ್ಡನ್ನು ಈ ಅನ್ಆರ್ಗನೈಸ್ಡ್ ವರ್ಕರ್ಸಿಗೆ ನ್ಯಾಷನಲ್ ಲೆವೆಲಲ್ಲಿ ಕೆಲವೊಂದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸನ್ನು ಅನುಷ್ಠಾನ ಮಾಡೋದಕ್ಕೋಸ್ಕರ ನ್ಯಾಷನಲ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡನ್ನು ಸ್ಥಾಪಿಸಿದ್ದಾರೆ. ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಸ್ಟೇಟ್ ಅನ್ಆರ್ಗನೈಸ್ಡ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡನ್ನು ಕಾನ್ಸ್ಟಿಟ್ಯೂಟ್ ಮಾಡೋದಕ್ಕೆ ನಮ್ಮ ಸೋಷಿಯಲ್ ಸೆಕ್ಯೂರಿಟಿ ಕೋಡಲ್ಲಿ ಅವಕಾಶ ಇದೆ. ಅದೇ ರೀತಿ ಸ್ಟೇಟ್ ಬಿಲ್ಡಿಂಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್, ಆಯಾ ರಾಜ್ಯದಲ್ಲಿ ಒಂದು ಕಟ್ಟಡ ಕಾರ್ಮಿಕರಿಗೆ ಒಂದು ಕಲ್ಯಾಣ ಮಂಡಳಿ ಇದೆ. ಆ ಮಂಡಳಿಯನ್ನು ಕೂಡ ಮೊದಲಿನ ಕಾಯ್ದೆಯಲ್ಲೂ ಇತ್ತು, ಈಗ ಅದನ್ನು ಪುನಃ ನಮ್ಮ ಈ ಸೋಷಿಯಲ್ ಸೆಕ್ಯೂರಿಟಿ ಕೋಡಲ್ಲಿ ಅಳವಡಿಸಲಾಗಿದೆ. ನೆಕ್ಸ್ಟ್ ಚಾಪ್ಟರ್ ಹೋಗಿ. ಹಿಂದೆ ಈ 3ನೇ ಚಾಪ್ಟರಲ್ಲಿ ಏನಿದೆ ಅಂತ ಹೇಳಿದರೆ, ಹಿಂದೆ ಏನು ಪ್ರಾವಿಡೆಂಟ್ ಫಂಡ್ ಆ್ಯಕ್ಟ್ ಅಂತ ಏನಿತ್ತೋ ಆ ಒಂದು ಇಡೀ ಶಾಸನವನ್ನು, ಇಡೀ ಕಾಯ್ದೆಯನ್ನು 3ನೇ ಚಾಪ್ಟರ್ ಒಳಗಡೆ ತರಲಾಗಿದೆ. ಈ 3ನೇ ಚಾಪ್ಟರ್ ಅಂದರೆ ಹಿಂದೆ ಇದ್ದಂಥ ಪ್ರಾವಿಡೆಂಟ್ ಫಂಡ್ ಆ್ಯಕ್ಟ್. ದ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ಸ್ ಆ್ಯಂಡ್ ಮಿಸಲೇನಿಯಸ್ ಪ್ರಾವಿಷನ್ ಆ್ಯಕ್ಟ್ 1952 ಹ್ಯಾಸ್ ಬಿನ್ ಇನ್ಕಾರ್ಪೊರೇಟೆಡ್ ಇನ್ ದಿಸ್ ಚಾಪ್ಟರ್. ಒಂದು ಶಾಸನ ಅಂತ ಏನಿತ್ತೋ ಇಲ್ಲೊಂದು ಚಾಪ್ಟರ್ ಆಗಿದೆ. ವಾಟ್ ಆರ್ ದಿ ಚೇಂಜಸ್? ಏನೇನು ಬದಲಾವಣೆ ಆಗಿದೆ? ಥ್ರೆಶೋಲ್ಡ್ ಲಿಮಿಟ್ ಆಫ್ 20 ವರ್ಕರ್ಸ್ ಫಾರ್ ಅಪ್ಲಿಕಬಿಲಿಟಿ ಈಸ್ ಸ್ಟಿಲ್ ಮೇಂಟೈನ್ಡ್. ಸೊ ಹಿಂದಿನ ರಿಪೀಲ್ಡ್ ಆ್ಯಕ್ಟ್ ಅಂತ ನಾನು ಹೇಳ್ತೀನಿ, ರಿಪೀಲ್ಡ್ ಆ್ಯಕ್ಟಲ್ಲಿ
ಈ ಕಾಯ್ದೆ ಅನುಷ್ಠಾನ ಆಗಬೇಕು ಅಂತಿದ್ರೆ 20 ಜನ ವರ್ಕರ್ಸ್ ಆ ಸಂಸ್ಥೆಯಲ್ಲಿ ಇರಲೇಬೇಕಾಗಿತ್ತು. ಸೊ ಕೋಡಲ್ಲಿ ಏನು ಬದಲಾವಣೆ ಆಗಿಲ್ಲ, ಅದು ಮುಂದುವರಿತಾ ಇದೆ. ಅಂಡರ್ ದಿ ಅರ್ಲಿಯರ್ ಆಕ್ಟ್, ಇನ್ ಆರ್ಡರ್ ಟು ಅಪ್ಲೈ ದಿ ಆಕ್ಟ್ ಟು ಎನಿ ಎಂಪ್ಲಾಯ್ಮೆಂಟ್, ಎ ನೋಟಿಫಿಕೇಶನ್ ಹ್ಯಾಡ್ ಟು ಬಿ ಇಶ್ಯೂಡ್ ಆ್ಯಂಡ್ ದಿ ಎಂಪ್ಲಾಯ್ಮೆಂಟ್ ಹ್ಯಾಡ್ ಟು ಬಿ ಬ್ರಾಟ್ ಇನ್ ದಿ ಶೆಡ್ಯೂಲ್. ಸೊ ಹಿಂದಿನ ಕಾಯ್ದೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಪ್ರಾವಿಡೆಂಟ್ ಫಂಡ್ ಆಕ್ಟ್ ಅಪ್ಲೈ ಆಗಬೇಕು. ಇದು ಯಾವುದಕ್ಕೆ, ಒಂದು ಕ್ಯಾಶ್ಯೂ ಇಂಡಸ್ಟ್ರೀಸಿಗೆ ಉದಾಹರಣೆ ಕೊಡೋದು, ಒಂದು ಅಧಿಸೂಚನೆ ಹೊರಡಿಸಬೇಕಾಗಿತ್ತು. ಇನ್ನು ಮುಂದೆ ಇಂಥ ದಿನಾಂಕದಿಂದ ಕ್ಯಾಶ್ಯೂ ಇಂಡಸ್ಟ್ರೀಸಿಗೆ ಅಥವಾ ಫಿಶ್ ಕ್ಯೂರಿಂಗ್ ಇಂಡಸ್ಟ್ರೀಸಿಗೆ ಅಥವಾ ಯಾವುದೇ ಇಂಡಸ್ಟ್ರಿ ಆ ಎಂಪ್ಲಾಯ್ಮೆಂಟಿಗೆ ಪ್ರಾವಿಡೆಂಟ್ ಫಂಡ್ ಅಪ್ಲೈ ಆಗತ್ತೆ ಅನ್ನುವಂಥ ಒಂದು ಅಧಿಸೂಚನೆ ಹೊರಡಿಸಿದ್ರೆ ಮಾತ್ರ ಆ ಕಾಯ್ದೆ ಪ್ರಾವಿಡೆಂಟ್ ಫಂಡ್ ಆಕ್ಟ್ ಆ ಸಂಸ್ಥೆಗೆ ಅನ್ವಯ ಆಗ್ತಾ ಇತ್ತು. ಆದರೆ ಈ ಹೊಸ ಕೋಡಲ್ಲಿ ಅಂಡರ್ ದಿ ಕೋಡ್ ಆಲ್ ದಿ ಎಸ್ಟಾಬ್ಲಿಷ್ಮೆಂಟ್ಸ್ ವಿತ್ ಮೋರ್ ದೆನ್ 20 ವರ್ಕರ್ಸ್ ಆರ್ ಆಟೋಮ್ಯಾಟಿಕಲಿ ಕವರ್ಡ್. ಇದರ ಕನ್ಕ್ಲೂಷನ್ ಏನು ಅಂತ ಹೇಳಿದರೆ, ಯಾವುದೇ ಅಧಿಸೂಚನೆಯನ್ನು ಪ್ರತ್ಯೇಕವಾಗಿ ಹೊರಡಿಸಬೇಕು ಅಂತಿಲ್ಲ. PF ಆ್ಯಕ್ಟಲ್ಲಿ 20 ವರ್ಕರ್ಸ್ ಇದಾರೋ ಆಟೋಮ್ಯಾಟಿಕಲಿ ಸೋಷಲ್ ಸೆಕ್ಯೂರಿಟಿ ಕೋಡ್ ಅಲ್ಲಿ ಅಪ್ಲೈ ಆಗತ್ತೆ. ಇನ್ನು ಇದರಲ್ಲಿ ಇನ್ನೊಂದು ಸೋಷಲ್ ಸೆಕ್ಯೂರಿಟಿ ಕೋಡಲ್ಲಿ ಕೊಟ್ಟಿರುವಂಥ ಒಂದು ಅಂಶ ಏನು ಅಂತ ಹೇಳಿದರೆ, ಎಸ್ಟಾಬ್ಲಿಷ್ಮೆಂಟ್ಸ್ ವಿತ್ ಲೆಸ್ ದ್ಯಾನ್ 20 ವರ್ಕರ್ಸ್ ಕ್ಯಾನ್ ವಾಲಂಟರಿಲಿ ಆಪ್ಟ್ ಇನ್ ಆರ್ ಆಪ್ಟ್ ಔಟ್ ಆಫ್ ದಿ ಸ್ಕೀಮ್. ಸೊ ಈ ಸೆಕ್ಷನ್ 1(5) ಅಲ್ಲಿ ನಿಮ್ಮಲ್ಲಿ ಈ ಆಕ್ಟ್ ಅಪ್ಲೈ ಆಗಬೇಕಂದ್ರೆ, ಅದೇ ಅಥವಾ ಈ ಚಾಪ್ಟರ್ ಅಪ್ಲೈ ಆಗಬೇಕು ಅಂದರೆ ಮಿನಿಮಮ್ 20 ಇರಬೇಕು. ಆದರೆ ಇಲ್ಲೊಂದು ಪ್ರಾವಿಷನ್ ಮಾಡಿದ್ದಾರೆ, ನಿಮಗೆ 20ಕ್ಕಿಂತ ಕಡಿಮೆ ಇದ್ದರೂ ಕೂಡ ನೀವು ಸೇರ್ಬೋದು, ಪ್ರಾವಿಡೆಂಟ್ ಫಂಡಿಗೆ ಸೇರ್ಬೋದು, ಅಥವಾ 20ಕ್ಕಿಂತ ಕಡಿಮೆ ಇದ್ದಾಗ ಮಾತ್ರ ಹೊರಗಡೆ ಬರೋದಕ್ಕೂ ಒಂದು ಅವಕಾಶನ ಕೊಟ್ಟಿದ್ದಾರೆ. ಕೆಲವೊಂದು ಅಲ್ಲಿ ನಿರ್ದಿಷ್ಟವಾದಂಥ ನಿಯಮಗಳಿದೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಅದನ್ನು ಪಾಲನೆ ಮಾಡಿ ನೀವು ಆ ಒಂದು ವ್ಯಾಪ್ತಿಯಿಂದ ಹೊರಗಡೆ ಬರೋದಕ್ಕೂ ಈ ಕೋಡಲ್ಲಿ ಅವಕಾಶ ಕೊಟ್ಟಿದ್ದಾರೆ. ರೇಟ್ ಆಫ್ ಕಾಂಟ್ರಿಬ್ಯೂಷನ್ ಪ್ರಸ್ತುತ ತಮಗೆಲ್ಲ ಗೊತ್ತಿರಬಹುದು, 12+12% ಇದೆ. ಅದು ಕಾಯ್ದೆಯಲ್ಲೇ ಈಗ ರೇಟ್ ಆಫ್ ಕಾಂಟ್ರಿಬ್ಯೂಷನ್ ಈಸ್ ಫಿಕ್ಸ್ಡ್ ಅಟ್ 10%. ಆದರೆ ಕೆಲವೊಂದು ನಿರ್ದಿಷ್ಟ ಇಂಡಸ್ಟ್ರೀಸ್ಗಳಿಗೆ ಅಥವಾ ಎಸ್ಟಾಬ್ಲಿಷ್ಮೆಂಟಿಗೆ 12% ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಷನ್ ಅನ್ನು ನಿಗದಿ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ. ಹಿಂದಿನ ಕಾಯ್ದೆಯಲ್ಲಿ ಇನ್ನೊಂದು ಬದಲಾವಣೆ ಏನಾಗಿದೆ ಅಂತ ಹೇಳಿದ್ರೆ, ಅರ್ಲಿಯರ್ ಇಫ್ ಎನ್ ಆರ್ಡರ್ ಆಫ್ the authority had to be appealed against existing law under the code 75% of the ordered amount had to be deposited. ಅಂದರೆ ಯಾರಾದರೂ PF ಅಧಿಕಾರಿಗಳು ನನ್ನ ಸಂಸ್ಥೆಯ ವಿರುದ್ಧ, ನನ್ನ ಫ್ಯಾಕ್ಟರಿಯ ವಿರುದ್ಧ, ನನ್ನ ಇಂಡಸ್ಟ್ರಿ ವಿರುದ್ಧ ಏನಾದರೂ ಆದೇಶ ಮಾಡಿದರೆ, ನಾನು ಅದಕ್ಕೆ ಅಪೀಲ್ ಹೋಗಬೇಕು ಅಂತಿದ್ರೆ, ಆ ಆದೇಶಿತ ಮೊತ್ತ ಏನಿತ್ತೋ ಆ ಆದೇಶಿತ ಮೊತ್ತದ 75% ನಾನು ಡೆಪಾಸಿಟ್ ಇಟ್ಟು ಅಪಲೇಟ್ ಅಥಾರಿಟಿ ಹತ್ರ ಡೆಪಾಸಿಟ್ ಇಟ್ಟ ಮೇಲೆ ನಾನು ಅಪೀಲ್ ಹೋಗೋದಕ್ಕೆ ಅವಕಾಶ ಇತ್ತು. ಅದನ್ನು ಭಾಗಶಃ ಕಡಿಮೆ ಮಾಡಿದ್ದಾರೆ. ಈಗ 25% ಆದೇಶಿತ ಮೊತ್ತ ಇಟ್ಟು ನಾನು ಅಪೀಲ್ ಹೋಗೋದಕ್ಕೆ ಅವಕಾಶ ಇದೆ. ಇದೊಂದು ಚೇಂಜು ಕೋಡಲ್ಲಿ ಬಂದಿದೆ. ಲಿಮಿಟೇಷನ್ ಪೀರಿಯಡ್ ಆಫ್ 5 years ಇಸ್ ಪ್ರಿಸ್ಕ್ರೈಬ್ಡ್ ಫಾರ್ ದಿ ರಿಕವರಿ ಆಫ್ ಡ್ಯೂಸ್ ಅಂಡರ್ ದಿಸ್ ಕೋಡ್. ಈ ಥರ ಲಿಮಿಟೇಷನ್ ಪೀರಿಯಡ್ ಇರಲಿಲ್ಲ, 5 ವರ್ಷ ಅಂತ ಒಂದು ನಿಗದಿ ಮಾಡಿದ್ದಾರೆ. 5 ವರ್ಷ ಏನೇನು ಬ್ಯಾಲೆನ್ಸ್ ಇದೆ ಅದನ್ನು ರಿಕವರಿ ಮಾಡ್ಬೋದು. ಲಿಮಿಟೇಷನ್ ಪೀರಿಯಡ್ ಇಲ್ಲದೆ ಇರೋದನ್ನು ಒಂದು ಅಳವಡಿಸಿದ್ದಾರೆ. ಪೆನಲ್ಟಿ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್. PF ಆ್ಯಕ್ಟಲ್ಲಿ ಏನೇನು ಮಾಲೀಕರು ಈ ಕಾಯ್ದೆಯನ್ನು ಅಥವಾ ಈಗ ಪ್ರಸ್ತುತ ಈ ಚಾಪ್ಟರನ್ನು ಉಲ್ಲಂಘನೆ ಮಾಡಿದರೆ ಅವ್ರ ಮೇಲೆ ಏನೇನು ದಂಡ ವಿಧಿಸ್ಬೋದು ಅನ್ನೋದಕ್ಕೆ ದಂಡವನ್ನು ವಿಧಿಸುವಂಥ ಒಂದು ಪ್ರತ್ಯೇಕವಾದಂಥ ಸೆಕ್ಷನ್ ಇದೆ. ಅಲ್ಲಿ ಆ ಚಾಪ್ಟರ್ಗೆ ಬಂದಾಗ ನಾನು ಹೇಳ್ತೀನಿ, ಪೆನಲ್ಟಿನ ಜಾಸ್ತಿ ಮಾಡಿದ್ದಾರೆ. ಎಲ್ಲ ಕಾರ್ಮಿಕ ಕಾಯ್ದೆಗಳಲ್ಲೂ ಆ ಥರ ಮಾಡಿದ್ದಾರೆ. ನೆಕ್ಸ್ಟ್, ಇದು ಈ ಸಂಪೂರ್ಣ ಚಾಪ್ಟರ್ ಪ್ರಾವಿಡೆಂಟ್ ಫಂಡ್ ಆ್ಯಕ್ಟನ್ನು ತಗೊಂಡಿದೆ. ನೆಕ್ಸ್ಟ್ ಚಾಪ್ಟರ್ 4th, ಇದು ಸೆಕ್ಷನ್ 24 ಇಂದ 53 ತನಕ ಈ ಚಾಪ್ಟರಲ್ಲಿದೆ. ದ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಆ್ಯಕ್ಟ್ 1948 ಹ್ಯಾಸ್ ಬೀನ್ ಇನ್ಕಾರ್ಪೊರೇಟೆಡ್ ಇನ್ ದಿಸ್ ಚಾಪ್ಟರ್. ಅಂದರೆ ಈಗ ESI ಆ್ಯಕ್ಟ್ ಅಂತ ಏನಿದೆಯೋ ಅದು ಚಾಪ್ಟರ್ 4 ಬಂದಿದೆ. ವಾಟ್ ಆರ್ ದಿ ಚೇಂಜಸ್? ಥ್ರೆಶೋಲ್ಡ್ ಲಿಮಿಟ್ ಆಫ್ 10 ವರ್ಕರ್ಸ್ ಫಾರ್ ಅಪ್ಲಿಕಬಿಲಿಟಿ ಈಸ್ ಸ್ಟಿಲ್ ಮೇಂಟೈನ್ಡ್. ESI ಕಾಯ್ದೆ ಅನ್ವಯ ಆಗಬೇಕು ಅಂತಿದ್ರೆ 10 ವರ್ಕರ್ಸ್ ಆ ಸಂಸ್ಥೆಯಲ್ಲಿ ಇರಬೇಕು ಅನ್ನುವ ಕಾಯ್ದೆ ಇತ್ತು ರಿಪೀಲ್ಡ್ ಆ್ಯಕ್ಟಲ್ಲಿ, ಅನ್ನುವಂಥ ಪ್ರಾವಧಾನ ಇತ್ತು ರಿಪೀಲ್ಡ್ ಆ್ಯಕ್ಟಲ್ಲಿ. ಅದನ್ನು ಈ ಕೋಡಲ್ಲೂ ಕೂಡ ಯಾವುದೇ ಬದಲಾವಣೆ ಮಾಡದೆ, ಯಾವುದೇ ಅಮೆಂಡ್ಮೆಂಟ್ ಇಲ್ಲದೆ ಅದು ಕಂಟಿನ್ಯೂ ಆಗುತ್ತೆ. ಆದರೆ ಬದಲಾವಣೆಗಳು ಏನಾಗಿದೆ ಅಂತ ಹೇಳಿದ್ರೆ, ಈಗ ESI ಈಸ್ ಅಪ್ಲಿಕೇಬಲ್ ಟು ಹ್ಯಾಸರ್ಡಸ್ ಇಂಡಸ್ಟ್ರಿ. ಒಂದು ಇಂಡಸ್ಟ್ರಿಯನ್ನು
ಹೆಸರ್ಡಸ್ ಇಂಡಸ್ಟ್ರಿ ಅಂತ ನೋಟಿಫೈ ಮಾಡಿದರೆ ಅಲ್ಲಿ ಒಬ್ಬನೇ ಒಬ್ಬ ವರ್ಕರ್ ಇದ್ದರೂ ಕೂಡ ಆಟೋಮ್ಯಾಟಿಕಲಿ ESI ಕವರೇಜ್ ಬರುತ್ತೆ. ಈ 10 ಅನ್ನುವಂಥ ನಾವೇನು ಮಿತಿನ ನಿಗದಿ ಮಾಡಿದೀವೋ ಹೆಸರ್ಡಸ್ ಇಂಡಸ್ಟ್ರಿಗೆ ಅಪ್ಲಿಕೇಬಲ್ ಆಗಲ್ಲ. ಪ್ರೆಸೆಂಟ್ ರಿಪೀಲ್ಡ್ ಆ್ಯಕ್ಟಲ್ಲಿ ಸ್ಕೀಮ್ ಎಕ್ಸ್ಟೆಂಡೆಡ್ ಟು ಓನ್ಲಿ 566 ಡಿಸ್ಟ್ರಿಕ್ಟ್ ವೇರ್ ನೋಟಿಫಿಕೇಶನ್ ವಾಸ್ ಇಶ್ಯೂಡ್. ಅಂದರೆ ಈಗ PF ನಾನು ಏನು ಹೇಳಿದೆ ಅದೇ ಥರ ESI ಯಲ್ಲೂ ಒಂದು ಅಧಿಸೂಚನೆ ನೋಟಿಫಿಕೇಶನ್ ಹೊರಡಿಸ್ಬೇಕಾಗಿತ್ತು. ESI ಆ್ಯಕ್ಟು ಇಂಥ ಜಿಲ್ಲೆಗೆ ಅನ್ವಯ ಇಂಥ ತಾರೀಕಿಂದ ಆಗತ್ತೆ ಅಂತ. ಆದರೆ ಹೊಸ ಕೋಡಲ್ಲಿ ಆಟೋಮ್ಯಾಟಿಕಲಿ ಎಕ್ಸ್ಟೆಂಡ್ ಆಗುತ್ತೆ. ಆಫ್ಟರ್ ದಿ ಕೋಡ್ ಕಮೆನ್ಸಸ್ ಸ್ಕೀಮ್ ಆಟೋಮ್ಯಾಟಿಕಲಿ ಎಕ್ಸ್ಟೆಂಡ್ಸ್ ಟು ಆಲ್ ದ ಡಿಸ್ಟ್ರಿಕ್ಟ್ಸ್ ಆಫ್ ಇಂಡಿಯಾ. ಸೊ ಇದರ ಪರಿಣಾಮ ಏನು ಅಂತ ಹೇಳಿದ್ರೆ 21/11/2025 ನಂತರ ESI ಆ್ಯಕ್ಟ್ ದೇಶವ್ಯಾಪಿ ಅನ್ವಯ ಆಗತ್ತೆ. ಎಂಪ್ಲಾಯರ್ ಆಫ್ ಪ್ಲಾಂಟೇಶನ್ ಕ್ಯಾನ್ ಆಪ್ಟ್ ಫಾರ್ ದಿ ಸ್ಕೀಮ್. ಈ ಪ್ಲಾಂಟೇಶನ್ ಚಹಾ ತೋಟಗಳು, ಕಾಫಿ ತೋಟಗಳು, ಏನು ತೋಟಗಳಿದೆಯೋ ಆ ತೋಟ ಕಾಯ್ದೆ ಪ್ಲಾಂಟೇಶನ್ ಲೇಬರ್ ಆ್ಯಕ್ಟ್ ಆಫ್ 1951 ಅಂತ ಒಂದು ನಿರ್ದಿಷ್ಟವಾದಂಥ ಕಾಯ್ದೆ ಇತ್ತು. ಆ ಕಾಯ್ದೆಯಲ್ಲಿ ಎಂಪ್ಲಾಯರ್ ಅಥವಾ ಮಾಲೀಕರು ಕೆಲವೊಂದು ಮೆಡಿಕಲ್ ಬೆನಿಫಿಟ್ಸನ್ನು ಅವರ ವರ್ಕರ್ಸ್ಗೆ ಕೊಡಬೇಕಾಗಿತ್ತು. ಈ ಕಾರಣಕ್ಕೋಸ್ಕರ ESI ಕಾಯ್ದೆನ ಪ್ಲಾಂಟೇಶನ್ಗೆ ಅಪ್ಲೈ ಮಾಡ್ತಿರಲಿಲ್ಲ. ಆದರೆ ಈ ಹೊಸ ಕೋಡ್ ಬಂದ ಮೇಲೆ ಅದಕ್ಕೆ ವಿಭಿನ್ನವಾಗಿ ಎಂಪ್ಲಾಯರ್ ಆ ಪ್ಲಾಂಟೇಶನ್ನ ಮಾಲೀಕರು ಬೇಕಾದರೆ ESIಯನ್ನು ತನ್ನ ಸಂಸ್ಥೆಗೆ ಅನ್ವಯ ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶನ ಕೋಡಲ್ಲಿ ಮಾಡಿಕೊಟ್ಟಿದ್ದಾರೆ. The code makes provision for utilization of ESI hospitals for non-insured persons. ESI ಹಾಸ್ಪಿಟಲಲ್ಲಿ ಯಾರು ಟ್ರೀಟ್ಮೆಂಟ್ ತಗೋಬೋದು ಅಂದರೆ ಭಾಳ ಸರಳವಾಗಿ ಹೇಳಬೇಕು ಅಂದರೆ ಇನ್ಶೂರ್ಡ್ ಪರ್ಸನ್ಸ್. ಇನ್ಶೂರ್ಡ್ ಪರ್ಸನ್ ಯಾರು? ನಾನು ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಸಂಬಳದಿಂದ ಕಾಂಟ್ರಿಬ್ಯೂಷನ್ ಅಥವಾ ಸಬ್ಸ್ಕ್ರಿಪ್ಷನನ್ನು ತಗೋತಾರೆ. ನಾನು ಮತ್ತು ನನ್ನ ಕುಟುಂಬದ ಸದಸ್ಯರು ಇನ್ಶೂರ್ಡ್ ಪರ್ಸನ್ಸ್ ಆಗ್ತೀವಿ. ಸೊ ESI ಹಾಸ್ಪಿಟಲಲ್ಲಿ ಇನ್ಶೂರ್ಡ್ ಪರ್ಸನ್ಸ್ ಮಾತ್ರ ಇದು ತಗೊಳ್ಳಿಕ್ಕೆ ಅವಕಾಶ ಇತ್ತು ಇಷ್ಟರವರೆಗೆ ಈ ಹಳೆ ಕಾಯ್ದೆಯಲ್ಲಿ. ಆದರೆ ಈಗ ಕೋಡ್ ಮೇಕ್ಸ್ ಪ್ರಾವಿಷನ್ ಫಾರ್ ಯುಟಿಲೈಸೇಷನ್ ಆಫ್ ESI ಹಾಸ್ಪಿಟಲ್ಸ್ ಫಾರ್ ನಾನ್ ಇನ್ಶೂರ್ಡ್ ಪರ್ಸನ್ಸ್. ಸರ್ಕಾರ ಅಧಿಸೂಚನೆ ಅಥವಾ ಒಂದು ಇದರ ಮೂಲಕ ಆದೇಶದ ಮೂಲಕ ESI ಕವರೇಜ್ ಇಲ್ಲದೆ ಇರುವವರು ಅಥವಾ ಸಬ್ಸ್ಕ್ರಿಪ್ಷನ್ ಪೇಮೆಂಟ್ ಮಾಡದೇ ಇರೋರಿಗೂ ESI ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ದ ಕೋಡ್ ಎಂಪವರ್ಸ್ ದ ಸೆಂಟ್ರಲ್ ಗವರ್ಮೆಂಟ್ ಟು ಫ್ರೇಮ್ ಸ್ಕೀಮ್ಸ್ ಫಾರ್ ಪ್ರೊವೈಡಿಂಗ್ ESI ಸ್ಕೀಮ್ಸ್ ಟು ಅನ್ಆರ್ಗನೈಸ್ಡ್ ವರ್ಕರ್ಸ್, ಗಿಗ್ ವರ್ಕರ್ಸ್ ಆ್ಯಂಡ್ ಪ್ಲಾಟ್ಫಾರ್ಮ್ ವರ್ಕರ್ಸ್. ಈ ಗಿಗ್ ವರ್ಕರ್ಸ್, ಪ್ಲಾಟ್ಫಾರ್ಮ್ ವರ್ಕರ್ಸಿಗೆಲ್ಲ ESI ಕವರೇಜ್ ಇರಲಿಲ್ಲ. ಯಾಕಂದರೆ ಅಲ್ಲಿ ನಿರ್ದಿಷ್ಟವಾದಂಥ ಮಾಲೀಕರು ಇರಲಿಲ್ಲ, ಅವರಿಗೆ ನಿರ್ದಿಷ್ಟವಾದಂಥ ವೇತನದ ಅವಧಿ ಇಲ್ಲ, ನಿರ್ದಿಷ್ಟವಾದಂಥ ವೇತನ ಕೂಡ ಇಲ್ಲ, ಕಮಿಷನ್ ಅಥವಾ ಏನೋ ಒಂದು ಪರ್ಸೆಂಟೇಜ್ ಆಧಾರದ ಮೇಲೆ ಕೆಲಸ ಮಾಡೋದು. ಸೊ ಅವರಿಗೂ ಕೂಡ ESIನ ಕವರೇಜನ್ನು ಹೊಸ ಕೋಡಲ್ಲಿ ನಮ್ಮ ಏನು ಜಾರಿಗೆ ಬಂದಿದೆಯೋ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅದರಲ್ಲಿ ಕೊಡೋದಕ್ಕೆ ಅವಕಾಶ ಇದೆ. ಸೇಮ್ PF ಆ್ಯಕ್ಟಲ್ಲಿ ಏನು ಹೇಳಿದಾರೋ ಅದೇ ಥರ ಇಲ್ಲಿ ಕೂಡ ಎ ಲಿಮಿಟೇಷನ್ ಪೀರಿಯಡ್ ಆಫ್ 5 years ಇಸ್ ಪ್ರಿಸ್ಕ್ರೈಬ್ಡ್ ಫಾರ್ ದಿ ರಿಕವರಿ ಆಫ್ ಡ್ಯೂಸ್ ಅಂಡರ್ ದಿಸ್ ಕೋಡ್. ಯಾವುದೇ ಒಬ್ಬ ಮಾಲೀಕನಿಂದ ಏನಾದರೂ ಬಾಕಿ ಬರಬೇಕಾದಲ್ಲಿ ಒಂದು 5 ವರ್ಷದ ಮಿತಿಯನ್ನು ಅಲ್ಲಿ ನಿಗದಿ ಮಾಡಿದ್ದಾರೆ. ಸೊ ಇದು ಒಂದು 2 ಕಾಯ್ದೆಗಳಾಯಿತು. ಇನ್ನೊಂದು ಚಾಪ್ಟರ್ 5 ನಾನು ಉಪಧನ ಕಾಯ್ದೆ ಅಂತ ಈಗಷ್ಟೇ ಹೇಳ್ತಾ ಇದ್ದೆ, ಗ್ರ್ಯಾಚುಯಿಟಿ ಆ್ಯಕ್ಟ್. ಎಕ್ಸಿಸ್ಟಿಂಗ್ ಗ್ರ್ಯಾಚುಯಿಟಿ ಆ್ಯಕ್ಟ್ 1972 ಏನಿದೆಯೋ ಅದನ್ನು ಸಂಪೂರ್ಣವಾಗಿ ಚಾಪ್ಟರ್ 5 ತಂದಿದ್ದಾರೆ. ಸೆಕ್ಷನ್ಸ್ 53 ಇಂದ 58ವರೆಗೆ. ದ ಎಕ್ಸಿಸ್ಟಿಂಗ್ ಪೇಮೆಂಟ್ ಆಫ್ ಗ್ರ್ಯಾಚುಯಿಟಿ ಆ್ಯಕ್ಟ್ 1972 ಹ್ಯಾಸ್ ಬೀನ್ ಇನ್ಕಾರ್ಪೊರೇಟೆಡ್ ಇನ್ ದಿಸ್ ಚಾಪ್ಟರ್. ವಾಟ್ ಆರ್ ದಿ ಚೇಂಜಸ್? ಮತ್ತೆ ಏನೇನು ಬದಲಾವಣೆ ಆಗಿರಬಹುದು? ನೋ ಚೇಂಜಸ್ ಇನ್ ದಿ ಥ್ರೆಶೋಲ್ಡ್ ಲಿಮಿಟ್. ಏನಿದೆಯೋ ಈಗ ಕಾಯ್ದೆಯ ಮಿತಿ ಅದು ಕಂಟಿನ್ಯೂ ಆಗ್ತಾ ಇದೆ. ನೋ ಚೇಂಜಸ್ ಇನ್ ದಿ ಕ್ಯಾಲ್ಕುಲೇಷನ್ ಫಾರ್ಮುಲಾ. 15 days ವೇಜಸ್ ಫಾರ್ ಎವ್ರಿ ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್. ನಮ್ಮ ಈಗಿರುವಂಥ ಉಪಧನ ಕಾಯ್ದೆಯಲ್ಲಿ ಏನು ಫಾರ್ಮುಲಾ ಇದೆಯೋ ಅಂದರೆ ನೀವು ಕೆಲಸ ಮಾಡಿದ ಪ್ರತಿಯೊಂದು ವರ್ಷಕ್ಕೆ 15 ದಿನಗಳ ವೇತನವನ್ನು ಕ್ಯಾಲ್ಕುಲೇಟ್ ಮಾಡಿ ನೀವು ರಿಟೈರ್ ಆಗುವಾಗ ಅಥವಾ ನೀವು ಕೆಲಸ ಬಿಟ್ಟಾಗ ಕೊಡುವಂಥ ಒಂದು ಪದ್ಧತಿ ಕಾಯ್ದೆಯಲ್ಲಿದೆ. ಅದೇ ವ್ಯವಸ್ಥೆಯನ್ನು ಕೋಡಲ್ಲಿ ಕೂಡ ಮುಂದುವರಿಸಿದ್ದಾರೆ. ಕಂಟಿನ್ಯೂಯಸ್ ಸರ್ವಿಸ್ ಆಫ್ 5 years ಅದರಲ್ಲಿ
ಅದರಲ್ಲಿ ಕೂಡ ಏನು ಬದಲಾವಣೆ ಇಲ್ಲ. ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಬ್ಬ ಕಾರ್ಮಿಕ ಉಪಧನಕ್ಕೆ ಅರ್ಹನಾಗಬೇಕು ಅಂತಿದ್ರೆ ಆ ಸಂಸ್ಥೆಯಲ್ಲಿ ಅವನು 5 ವರ್ಷ ಕೆಲಸ ಮಾಡಿದರೆ ಮಾತ್ರ, ಎಕ್ಸೆಪ್ಟ್ ಡೆತ್ ಮತ್ತು ಟರ್ಮಿನೇಷನ್ ಬಿಟ್ಟರೆ ಇನ್ನು ಉಳಿದಂಥ ಕೇಸಲ್ಲಿ ಅವನು 5 ವರ್ಷ ಕೆಲಸ ಮಾಡಿರಬೇಕು. 240 ದಿನ 5 ವರ್ಷ ಕೆಲಸ ಮಾಡಿರಲೇಬೇಕು. ಆದರೆ ಅದರಲ್ಲಿ ಕೂಡ ಯಾವುದೇ ಹೊಸ ಕೋಡಲ್ಲಿ ಕೂಡ ಚೇಂಜ್ ಇಲ್ಲ, ಅದು ಕಂಟಿನ್ಯೂ ಆಗುತ್ತೆ. ಆದರೆ ಈ ಚಾಪ್ಟರಲ್ಲಿ ತಂದಿರುವಂಥ ಒಂದು ಹೊಸತನ ಏನು ಅಂತ ಹೇಳಿದ್ರೆ, ಗ್ರ್ಯಾಚ್ಯುಯಿಟಿ ಈಸ್ ಆಲ್ಸೋ ಗಿವನ್ ಟು ಫಿಕ್ಸೆಡ್ ಟರ್ಮ್ ಎಂಪ್ಲಾಯೀಸ್. ಈ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆ್ಯಕ್ಟಲ್ಲಿ ಅದು ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡಲ್ಲಿ ಒಂದು ಹೊಸ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದರೆ, ಫಿಕ್ಸೆಡ್ ಟರ್ಮ್ ಅಂದರೆ ಮಾಲೀಕರು ಮತ್ತು ಕಾರ್ಮಿಕರು ಒಂದು ಒಪ್ಪಂದವನ್ನು ಮಾಡಿಕೊಂಡು ಒಂದು ನಿರ್ದಿಷ್ಟ ಅವಧಿಗೆ ನಾನು 3 ವರ್ಷ ನಿಮ್ಮ ಹತ್ರ ಇರ್ತೀನಿ, ಒಂದು ಒಪ್ಪಂದವನ್ನು ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಅವಕಾಶ ಇದೆ. ಸೊ ಗ್ರ್ಯಾಚ್ಯುಯಿಟಿ ಆ್ಯಕ್ಟಲ್ಲಿ ಈ ಫಿಕ್ಸೆಡ್ ಟರ್ಮ್ ಎಂಪ್ಲಾಯೀಸ್ಗೂ ಕೂಡ ಗ್ರ್ಯಾಚ್ಯುಯಿಟಿಯನ್ನು, ಉಪಧನವನ್ನು ಕೊಡಬೇಕು. ಅವರು ಎಷ್ಟು ವರ್ಷ ಕೆಲಸ ಮಾಡಿದಾರೋ, ಎಷ್ಟು ಟೈಮ್ ಕೆಲಸ ಮಾಡಿದಾರೋ, ಪ್ರೋ ರೇಟ್ ಆಫ್ ಬೇಸಿಸ್, ಅವನು ಎಷ್ಟು ಕೆಲಸ ಮಾಡಿದಾನೋ ಅದಕ್ಕೆ ಅನುಗುಣವಾಗಿ, ಆ ಸಮಯಕ್ಕೆ ಅನುಗುಣವಾಗಿ ಅವನಿಗೆ ಗ್ರ್ಯಾಚ್ಯುಯಿಟಿಯನ್ನು ಕೊಡಬೇಕು ಅನ್ನುವಂಥ ಒಂದು ಪ್ರಾವಧಾನವನ್ನು ಹೊಸದಾಗಿ ಕೋಡಲ್ಲಿ ತಂದಿದ್ದಾರೆ. ವರ್ಕಿಂಗ್ ಜರ್ನಲಿಸ್ಟ್, ಈ ಮೀಡಿಯಾ ಕ್ಷೇತ್ರದಲ್ಲಿ ಯಾರು ಇರ್ತಾರೋ ಅವರಿಗೆ 5 ವರ್ಷದ ಒಂದು ಮಿತಿ ಇತ್ತು. ಅವರು ಗ್ರ್ಯಾಚ್ಯುಯಿಟಿಗೆ ಎಲಿಜಿಬಲ್ ಆಗಬೇಕಾದ್ರೆ ವರ್ಕಿಂಗ್ ಜರ್ನಲಿಸ್ಟು ಹಿಂದಿನ ಕಾಯ್ದೆಯಲ್ಲಿ ಮಿನಿಮಮ್ 5 ವರ್ಷ ಸರ್ವಿಸ್ ಮಾಡಬೇಕು ಅಂತಿತ್ತು. ಈಗ ಅದನ್ನು 3 ವರ್ಷಕ್ಕೆ ತಗೊಂಡ್ಬಂದಿದ್ದಾರೆ. ಇನ್ನೊಂದು ಬದಲಾವಣೆ, ಇನ್ ದಿ ಅರ್ಲಿಯರ್ ಆ್ಯಕ್ಟ್ ಅಂದರೆ ನಮ್ಮ ಉಪಧನ ಪಾವತಿ ಕಾಯ್ದೆ 1972 ಏನಿದೆಯೋ ಅದರಲ್ಲಿ ಕಂಪಲ್ಸರಿ ಇನ್ಶೂರೆನ್ಸ್ ಕುಡ್ ಬಿ ಒಬ್ಟೈನ್ಡ್ ಫ್ರಮ್ LIC ಓನ್ಲಿ. ಈ ಉಪಧನ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ರಿಟೈರ್ ಆದಮೇಲೆ ಕೊಡುವಂಥ ಮೊತ್ತ. ಕೆಲವೊಂದು ಸಂಸ್ಥೆಗಳಲ್ಲಿ ಯಾರಾದರೂ ರಿಟೈರ್ ಆದಾಗ ಆ ವ್ಯಕ್ತಿಗೆ ಕೊಡಬೇಕಾದಂಥ ಉಪಧನವನ್ನು ಕೊಡೋದಕ್ಕೆ ಅವರಿಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರೋದಿಲ್ಲ, ಆರ್ಥಿಕವಾಗಿ ಅವರು ಸಬಲರಾಗಿರೋದಿಲ್ಲ. ಸೊ ಏನಾಗುತ್ತೆ, ಆ ಕಾರ್ಮಿಕ ಅದರಿಂದ ವಂಚಿತ ಆಗ್ತಾನೆ, ಆ ಕಾರ್ಮಿಕ ಸೌಲಭ್ಯದಿಂದ ವಂಚಿತ ಆಗ್ತಾನೆ. ಸೊ ಹಿಂದಿನ ಕಾಯ್ದೆಯಲ್ಲೂ ಕಂಪಲ್ಸರಿಯಾಗಿ ಎಂಪ್ಲಾಯರು ಒಂದು ಇನ್ಶೂರೆನ್ಸನ್ನು ತಗೋಬೇಕಿತ್ತು LICಯಿಂದ. ಆ ಉಪಧನವನ್ನು ಪಾವತಿಸಲಿಕ್ಕೆ ಅನುಕೂಲವಾಗುವಂತೆ ಒಂದು ಇನ್ಶೂರೆನ್ಸನ್ನು ತಗೋಬೇಕು ಅಂತ ಪ್ರಾವಧಾನ ಹಿಂದಿನ ಕಾಯ್ದೆಯಲ್ಲೂ ಇತ್ತು. ಆದರೆ ಅದು LICಯಿಂದನೇ ತಗೋಬೇಕು ಅಂತ ಹಿಂದಿನ ಕಾಯ್ದೆಯಲ್ಲಿತ್ತು. ಈಗ ಅಂಡರ್ ದಿ ನ್ಯೂ ಕೋಡ್, ಇನ್ಶೂರೆನ್ಸ್ ಕ್ಯಾನ್ ಬಿ ಒಬ್ಟೈನ್ಡ್ ಫ್ರಮ್ ಎನಿ ಇನ್ಶೂರೆನ್ಸ್ ಕಂಪನಿ ರೆಗ್ಯುಲೇಟೆಡ್ ಬೈ IRDA ಅಂತ ಒಂದು ಬದಲಾವಣೆಯನ್ನು ಮಾಡಿದ್ದಾರೆ. ನೆಕ್ಸ್ಟ್ ಹೋಗಿ ದಿ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್, ಹೆರಿಗೆ ಸೌಲಭ್ಯ ಕಾಯ್ದೆ ಅಂತ ನಾವು ಏನು ಹೇಳ್ತೀವೋ, ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್, ಆ ಕಾಯ್ದೆನ ಯಥಾವತ್ತಾಗಿ ಇಲ್ಲಿಗೆ ತಗೊಂಡು ಬಂದಿದ್ದಾರೆ. ಎಕ್ಸಿಸ್ಟಿಂಗ್ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ 1961 ಹ್ಯಾಸ್ ಬೀನ್ ಇನ್ಕಾರ್ಪೊರೇಟೆಡ್ ಇನ್ ದಿಸ್ ಚೇಂಜ್. ವಾಟ್ ಆರ್ ದಿ ಚೇಂಜಸ್? ದೇರ್ ಆರ್ ನೋ ಅಂತ ಯಾವುದೇ ಪ್ರಮುಖವಾದಂಥ ಬದಲಾವಣೆಗಳನ್ನು ಈ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟಿಂದ ಮಾಡಿಲ್ಲ. ದ ಎಕ್ಸಿಸ್ಟಿಂಗ್ ಆ್ಯಕ್ಟ್ ಹ್ಯಾಸ್ ಬೀನ್ ರೀಪ್ರೊಡ್ಯೂಸ್ಡ್ ಇನ್ ಟೋಟೋ. ದ ಎಕ್ಸಿಸ್ಟಿಂಗ್ ಮಿನಿಮಮ್, ಯಾವುದೇ ಒಬ್ಬ ನೌಕರ ಅಥವಾ ಯಾವುದೇ ಒಬ್ಬರು ಕಾರ್ಮಿಕರು ಈ ಸೌಲಭ್ಯವನ್ನು ಪಡಿಬೇಕಾದ್ರೆ ಆ ಸಂಸ್ಥೆಯಲ್ಲಿ ಕನಿಷ್ಠ 80 ದಿನ ಕೆಲಸ ಮಾಡಿರಬೇಕು ಅಂತ ನಿಯಮ ಹಿಂದೆ ಇತ್ತು. ಅದೇ ಈಗ ಕೂಡ ಕಂಟಿನ್ಯೂ ಆಗಿದೆ. 2017ರಲ್ಲಿ ಈ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟನ್ನು ಕಮಿಷನಿಂಗ್ ಮದರ್ಸ್ ಆ್ಯಂಡ್ ಅಡಾಪ್ಟಿವ್ ಮದರ್ಸ್, ಅಂದರೆ ದತ್ತು ತೆಗೆದುಕೊಳ್ಳುವಂಥ ತಾಯಿಯಂದಿರಿಗೂ ಕೂಡ ಈ ಸೌಲಭ್ಯವನ್ನು ವಿಸ್ತರಿಸಿ 2017ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ಅಮೆಂಡ್ಮೆಂಟ್ ಮಾಡ್ತು. ಒಂದೇ ಒಂದು ಬದಲಾವಣೆ ಅಂತ ಹೇಳಿದರೆ ಆ ಆ್ಯಕ್ಟನ್ನು ಅಥವಾ ಆ ಅಮೆಂಡ್ಮೆಂಟ್ ಏನಿದೆಯೋ ಇಲ್ಲಿ ಈ ಕೋಡಲ್ಲಿ ಇನ್ಕಾರ್ಪೊರೇಟ್ ಮಾಡಿದ್ದಾರೆ. ಸೊ ಅದರ ಜೊತೆಗೆ ನನ್ನ ಒಂದು ಅನಿಸಿಕೆ ಏನಂದರೆ, ಈಗ ಮೆನ್ಸ್ಟ್ರುವಲ್ ಲೀವ್ ಬಗ್ಗೆ ನಾವು ಪಾಲಿಸಿ ಮಾಡಿದ್ವಿ, ಆದೇಶನ ಹೊರಡಿಸಿದ್ವಿ. ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟಲ್ಲಿ ಈಗ ನಾವು ಕೋಡ್ ತಂದ ಮೇಲೆ ಆ ಕೋಡಲ್ಲಿ ಅದನ್ನು ಸೇರಿಸಬಹುದಿತ್ತು ಅನ್ನೋದು ಒಂದು ವೈಯಕ್ತಿಕ ಅಭಿಪ್ರಾಯ. ಅದನ್ನು ನಾನಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ಚಾಪ್ಟರಿಗೆ ಹೋಗಿ, ಚಾಪ್ಟರ್ 7 ಸೆಕ್ಷನ್ 73ಇಂದ 99ವರೆಗೆ ಸೆಕ್ಷನ್ಸು ಈ ಹಿಂದೆ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಕಾಂಪನ್ಸೇಷನ್ ಆ್ಯಕ್ಟ್ ಆಫ್ 1923 ಅಂತ ಏನಿತ್ತೋ ಅದು ಈಗ ಈ ಚಾಪ್ಟರಲ್ಲಿದೆ. ಏನೇನು ಚೇಂಜಸ್ ಇದೆ? ಈ ಕಾಯ್ದೆಯ ಉದ್ದೇಶ ನಾನು ಈಗಷ್ಟೇ ಹೇಳಿದೆ, ಯಾವುದೇ ಒಬ್ಬ ಕಾರ್ಮಿಕ ಕೆಲಸದ ಸ್ಥಳದಲ್ಲಿ ಕೆಲಸದಿಂದಾದ ಅಪಘಾತದಲ್ಲಿ ಮೃತಪಟ್ಟರೆ ಅಥವಾ ಆತನಿಗೆ ಇಂಜುರಿ ಆದರೆ ಮಾಲೀಕರು ಆತನಿಗೆ ನಿಯಮಾನುಸಾರ ಪರಿಹಾರವನ್ನು ಆತನಿಗೆ ಅಥವಾ ಆತನ ಕುಟುಂಬದ
ಸದಸ್ಯರಿಗೆ ಪರಿಹಾರವನ್ನು ಕೊಡಬೇಕು ಅಂತ ಆ ಕಾಯ್ದೆ ಹೇಳುತ್ತೆ. ಸೊ ಆ ಕಾಯ್ದೆನ ಈ ಚಾಪ್ಟರಲ್ಲಿ ತಂದಿದ್ದಾರೆ. ವಾಟ್ ಆರ್ ದಿ ಚೇಂಜಸ್? ದೇರ್ ಆರ್ ನೋ ಮೇಜರ್ ಚೇಂಜಸ್. ಆ ಕಾಯ್ದೆ ಹಾಗೆ ತಂದಿದ್ದಾರೆ. ಚೇಂಜಸ್ ಮೇಡ್ ಆರ್ ವೆರಿ ನಾಮಿನಲ್ ಆ್ಯಂಡ್ ಮಾರ್ಜಿನಲ್. ಇನ್ ದ ಡೆಫಿನಿಷನ್ ಆಫ್ ಡಿಪೆಂಡೆನ್ಸ್, ಗ್ರ್ಯಾಂಡ್ ಪೇರೆಂಟ್ಸ್ ಹ್ಯಾವ್ ಬೀನ್ ಆ್ಯಡೆಡ್. ಅಂದರೆ ಯಾರಿಗೆ ಪರಿಹಾರ ಕೊಡಬೇಕು ಅನ್ನೋ ಆ ಡೆಫಿನೇಷನಲ್ಲಿ, ಡಿಪೆಂಡೆನ್ಸ್ ಡೆಫಿನೇಷನಲ್ಲಿ ಅಜ್ಜ ಮತ್ತು ಅಜ್ಜಿ, ಗ್ರ್ಯಾಂಡ್ ಪೇರೆಂಟ್ಸನ್ನು ಸೇರಿಸಿದ್ದಾರೆ. ಇನ್ ಕೇಸಸ್ ಆಫ್ ಆಕ್ಯುಪೇಷನಲ್ ಡಿಸೀಸಸ್, ಯೂನಿಫಾರ್ಮ್ ಪೀರಿಯಡ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ 6 months ಹ್ಯಾಸ್ ಬಿನ್ ಪ್ರಪೋಸ್ಡ್. ಅರ್ಲಿಯರ್ ಇಟ್ ಕುಡ್ ಬಿ ಲೆಸ್ ದ್ಯಾನ್ 6 months ಇನ್ ಸಮ್ ಟೈಪ್ ಆಫ್ ಇಂಡಸ್ಟ್ರೀಸ್. ಈ ಎಂಪ್ಲಾಯೀಸ್ ಕಾಂಪನ್ಸೇಷನ್ ಆ್ಯಕ್ಟ್ನ ಒಂದು ಉದ್ದೇಶ ಏನು ಅಂತ ಹೇಳಿದರೆ, ಯಾವುದೇ ವ್ಯಕ್ತಿ ನಿರಂತರವಾಗಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅವನ ಕೆಲಸದ ದಸೆಯಿಂದ ಅಥವಾ ಕೆಲಸದ ಸ್ವರೂಪದಿಂದ ಯಾವುದೇ ರೋಗಗಳಿಗೆ ತುತ್ತಾದರೆ ಅಲ್ಲಿ ಆಕ್ಯುಪೇಷನಲ್ ಡಿಸೀಸ್ ಅಂತ ನಾವು ಹೇಳ್ತೀವಿ, ಅದಕ್ಕೂ ಕೂಡ ಎಂಪ್ಲಾಯರ್ ಕಾಂಪನ್ಸೇಷನ್ ಕೊಡಬೇಕಾದಂಥ ಅವಶ್ಯಕತೆ ಇತ್ತು. ಸೊ ಹಿಂದಿನ ಕಾಯ್ದೆಯಲ್ಲಿ 6 ತಿಂಗಳಕ್ಕಿಂತ ಕಡಿಮೆ ಕೆಲಸ ಮಾಡಿದರೂ ಕೆಲವೊಂದು ಸರ್ಕಾರ ನೋಟಿಫೈ ಮಾಡ್ಬೋದಾಗಿತ್ತು, ಇಂತಿಂಥ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡೋರಿಗೆ ಆಕ್ಯುಪೇಷನಲ್ ಡಿಸೀಸ್ ಬಂದರೆ ಮಾಲೀಕರು ಪರಿಹಾರ ಕೊಡಬೇಕು ಅಂತ. ಆದರೆ ಈಗ ಹೊಸ ಕೋಡಲ್ಲಿ ಇನ್ ಕೇಸಸ್ ಆಫ್ ಆಕ್ಯುಪೇಷನಲ್ ಡಿಸೀಸಸ್, ಯೂನಿಫಾರ್ಮ್ ಪೀರಿಯಡ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ 6 months ಹ್ಯಾಸ್ ಬಿನ್ ಪ್ರಪೋಸ್ಡ್. ಇದು ನೆಕ್ಸ್ಟ್ ಇದಕ್ಕೆ ಹೋಗಿ. ಇಲ್ಲಿ ಇನ್ನೊಂದು ಬದಲಾವಣೆ ನಾವು ಕೋಡಲ್ಲಿ ಏನು ನೋಡ್ಬೋದು ಅಂತ ಹೇಳಿದ್ರೆ, ಇನ್ ಕೇಸ್ ಎ ವರ್ಕರ್ ಆರ್ ಇಸ್ ಫ್ಯಾಮಿಲಿ ಮೆಂಬರ್ ಡೈಸ್ ಆಸ್ ಎ ರಿಸಲ್ಟ್ ಆಫ್ ಕೊಲ್ಯಾಪ್ಸ್ ಆಫ್ ಹೌಸ್ ಇನ್ ಎ ಪ್ಲಾಂಟೇಶನ್ ಪ್ರೊವೈಡೆಡ್ ಬೈ ದಿ ಎಂಪ್ಲಾಯರ್, ದ ಎಂಪ್ಲಾಯರ್ is liable to pay compensation. Worker in this case includes a contract worker who has worked for more than 60 days. So ಪ್ಲಾಂಟೇಶನ್ ಲೇಬರ್ ಆ್ಯಕ್ಟಲ್ಲಿ ಮಾಲೀಕರು ವರ್ಕರ್ಗೆ, ಕಾರ್ಮಿಕನಿಗೆ ಮನೆ ಕೊಡಬೇಕು ಅಂತಿದೆ. ಆ ಮನೆ ಕುಸಿತದಿಂದ ಏನಾದರೂ ಆತನ ಡೆತ್ ಆದರೆ ಅಥವಾ ಹಾನಿ ಆದರೆ ಅಲ್ಲಿ ಕೂಡ ಕಾಂಪನ್ಸೇಷನ್ ಕೊಡಬೇಕು ಅನ್ನುವಂಥ ಒಂದು ಡೈಮೆನ್ಷನನ್ನು ಈ ಕೋಡಲ್ಲಿ ಆ್ಯಡ್ ಮಾಡಿದ್ದಾರೆ. ನೋ ಮಿನಿಮಮ್ ಲಿಮಿಟ್ ಆಫ್ ಕಾಂಪನ್ಸೇಷನ್ ಐದರ್ ಫಾರ್ ಡೆತ್ ಆರ್ ಫಾರ್ ಪರ್ಮನೆಂಟ್ ಡಿಸಬಿಲಿಟಿ ಹ್ಯಾಸ್ ಬಿನ್ ಸ್ಪೆಸಿಫೈಡ್. ಹಿಂದೆ ಇದ್ದಂಥ ಕಾಯ್ದೆಯಲ್ಲಿ 1,20,000 ರೂಪಾಯಿ ಡೆತ್ ಆದರೆ ಮಿನಿಮಮ್ ಅಷ್ಟು ಕೊಡಬೇಕು ಅಂತಿತ್ತು. ಪರ್ಮನೆಂಟ್ ಡಿಸಬಿಲಿಟಿ ಆದರೆ 1,40,000 ಕೊಡಬೇಕು ಅನ್ನುವಂಥ ಒಂದು ನಿರ್ದಿಷ್ಟ ಒಂದು ಲಿಮಿಟ್, ಒಂದು ಮಿತಿ ಇತ್ತು. ಈಗ ಮಿತಿನ ಹೊಸ ಕೋಡಲ್ಲಿ ತೆಗೆದಿದ್ದಾರೆ. ಪವರ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ಟು ಸ್ಪೆಸಿಫೈ ದಿ ಮ್ಯಾಕ್ಸಿಮಮ್ ವೇಜಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಕಾಂಪನ್ಸೇಷನ್ ಈಸ್ ರಿಟೈನ್ಡ್. ತಮಗೆ ಗೊತ್ತಿರೋ ಹಾಗೆ ಈಗ ಕಾಂಪನ್ಸೇಷನ್ ಕ್ಯಾಲ್ಕುಲೇಷನ್ ಮಾಡೋದು ಒಬ್ಬ ವ್ಯಕ್ತಿ ಪಡಿತಾ ಇದ್ದಂಥ ವೇತನ ಮತ್ತು ಆತನ ವಯಸ್ಸಿನ ಆಧಾರದ ಮೇಲೆ. ಅಲ್ಲಿ ವೇತನ ಕೆಲವರು 15,000 ಪಡಿತಾ ಇದ್ದಿರ್ಬೋದು, 20,000 ಪಡಿತಾ ಇದ್ದಿರ್ಬೋದು, 25, 30 ವೇತನ ಒಂದು ಸಂಸ್ಥೆಯಿಂದ ಸಂಸ್ಥೆಗೆ ಬದಲಾಗುತ್ತೆ. ಸೆಂಟ್ರಲ್ ಗವರ್ಮೆಂಟ್ ನೋಟಿಫಿಕೇಶನ್ ಹೊರಡಿಸ್ತಾ ಇದ್ರು, ಏನು ಅಂತ ಹೇಳಿದ್ರೆ ಎಂಪ್ಲಾಯೀಸ್ ಕಾಂಪನ್ಸೇಷನ್ ಆ್ಯಕ್ಟ್ ಉದ್ದೇಶಕ್ಕೋಸ್ಕರ ವೇತನವನ್ನು ಇಷ್ಟೇ ಪರಿಗಣಿಸಿ ಅಂತ ಆದೇಶ, ಒಂದು ನೋಟಿಫಿಕೇಶನನ್ನು ಹೊರಡಿಸ್ತಾ ಇದ್ರು. ಹಿಂದಿನ ಕಾಯ್ದೆಯಲ್ಲೂ ಅದಿತ್ತು, ಈಗಿನ ಕಾಯ್ದೆಯಲ್ಲೂ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ಇದು ಎಂಪ್ಲಾಯೀಸ್ ಕಾಂಪನ್ಸೇಷನಲ್ಲಿ ಆಗಿರುವಂಥ ಪ್ರಮುಖ ಬದಲಾವಣೆಗಳು. ನೆಕ್ಸ್ಟು ಚಾಪ್ಟರ್ 8 ಸೆಕ್ಷನ್ 100ರಿಂದ 108 ದ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸೆಸ್ ಆ್ಯಕ್ಟ್ 1996 ಹ್ಯಾಸ್ ಬಿನ್ ಇನ್ಕಾರ್ಪೊರೇಟೆಡ್ ಇನ್ ದಿಸ್ ಚಾಪ್ಟರ್. ವಾಟ್ ಆರ್ ದಿ ಚೇಂಜಸ್? ಈಗ ನಾವು ನಾನು ಪ್ರಾರಂಭದಲ್ಲಿ ಏನು ಹೇಳಿದೆ, ಯಾವುದೇ ಒಬ್ಬ ಮಾಲೀಕರು ಅಥವಾ ನಿಯೋಜಕರು ತಾವು ನಿರ್ಮಾಣ ಕೆಲಸವನ್ನು ತೆಗೆದುಕೊಂಡಾಗ ಆ ನಿರ್ಮಾಣ ಕಾಮಗಾರಿಯ ವೆಚ್ಚದ ಮೇಲೆ 1% ಸುಂಕವನ್ನು ಮಂಡಳಿ, ನಮ್ಮ ಏನು ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಇದೆಯೋ ಆ ಬೋರ್ಡ್ಗೆ ಬರೆಸಬೇಕು. ಸೊ ಅದಕ್ಕೆ ಅಂತ ಒಂದು ನಿರ್ದಿಷ್ಟವಾದಂಥ ಕಾಯ್ದೆ ಇತ್ತು. ಆ ಕಾಯ್ದೆಯ ಪ್ರಾವಧಾನಗಳು ಇಲ್ಲಿ ನಾವು ನೋಡ್ಬೋದು. ದೇರ್ ಆರ್ ನೋ ಮೇಜರ್ ಚೇಂಜಸ್ ಲೈಕ್ ಇನ್ ದಿ ಎಕ್ಸಿಸ್ಟಿಂಗ್ ಆ್ಯಕ್ಟ್ ಅಥವಾ ಲೈಕ್ ಇನ್ ದಿ ರಿಪೀಲ್ಡ್ ಆ್ಯಕ್ಟ್ ಅಂತ ಹೇಳಬೇಕು. ಸೆಸ್ ಆನ್ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಕ್ಯಾನ್ ಬಿ ಬಿಟ್ವೀನ್ 1 and 2%. 1% 2% ಸೆಸ್ ಪಡೀಲಿಕ್ಕೆ ಅವಕಾಶ ಇದೆ. ಹಿಂದೆನೂ ಅದೇ ಇತ್ತು, ಈಗಲೂ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡಿದ್ದಾರೆ. ಇದರ ನೋಟಿಫಿಕೇಶನನ್ನು ಕೇಂದ್ರ ಸರ್ಕಾರ ಅಥವಾ ಸೆಂಟ್ರಲ್ ಗವರ್ಮೆಂಟ್ ನೋಟಿಫಿಕೇಶನ್ ಹೊರಡಿಸ್ಬೋದು. ಪ್ರಾವಿಷನ್ ಹ್ಯಾಸ್ ಬೀನ್ ಮೇಡ್ ಫಾರ್ ಸೆಲ್ಫ್ ಅಸೆಸ್ಮೆಂಟ್ ಆಫ್ ಸೆಸ್. ಇದು ಒಂದು ಬದಲಾವಣೆ ನಾವು ಅಲ್ಲಿ ಕಾಣುವಂಥದ್ದು. ಹಿಂದೆ
ಈಗ ಇರುವಂಥ ಕಾಯ್ದೆಯಲ್ಲಿ ಹೇಗಿತ್ತು ಪ್ರಾವಧಾನ ಅಂತ ಹೇಳಿದ್ರೆ, ನಾನೊಂದು ಬಿಲ್ಡಿಂಗ್ ಕಟ್ತಾ ಇದ್ರೆ ನಾನೊಂದು ನಮೂನೆ, ನಾನೊಂದು ಮಾಹಿತಿಯನ್ನು ಆ ಕಾರ್ಯವ್ಯಾಪ್ತಿಯ ಲೇಬರ್ ಆಫೀಸರ್ಗೆ ಕೊಡಬೇಕಾಗಿತ್ತು. ನಾನು ಏನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ, ಇದರ ಕಾಸ್ಟ್ ಎಷ್ಟು, ಈ ವರ್ಷದ ಎಷ್ಟು, ನೆಕ್ಸ್ಟ್ ವರ್ಷದ ಎಷ್ಟು ಅಂತ ನಾನು ಕೊಡಬೇಕಾಗಿತ್ತು. ಅದರ ಬೇಸಿಸಲ್ಲಿ ನಮ್ಮ ಕಾರ್ಮಿಕ ಅಧಿಕಾರಿಗಳು, ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಏನಿದ್ರು, ನೀನು ಎಷ್ಟು ಸೆಸ್ ಕಟ್ಟಬೇಕು ಅನ್ನೋದನ್ನು ನಿರ್ಧರಣೆ ಮಾಡ್ತಿದ್ರು. ಆದರೆ ಈಗ ಈ ಹೊಸ ಕಾಯ್ದೆ ಬಂದ ಮೇಲೆ ಆ ನಿರ್ಧರಣೆಯ ಸೆಲ್ಫ್ ಅಸೆಸ್ಮೆಂಟನ್ನು ಆ ವ್ಯಕ್ತಿನೇ, ಮಾಲೀಕನೇ ಮಾಡಿ ಲೇಬರ್ ಆಫೀಸರ್ಗೆ ಅಥವಾ ಯಾರು ಅಲ್ಲಿ ನೋಟಿಫೈ ಆಗ್ತಾರೋ ಅವರಿಗೆ ಕೊಡೋದಕ್ಕೆ ಅವಕಾಶ ಇದೆ. ಆದರೆ ಆ ಪಡೆದಂಥ ಲೇಬರ್ ಆಫೀಸರ್, ಆ ಮಾಹಿತಿಯನ್ನು ಪಡೆದಂಥ ಲೇಬರ್ ಆಫೀಸರ್ ಅದರಲ್ಲಿ ಏನಾದರೂ ದ್ವಂದ್ವ ಅಥವಾ ಕಾಂಟ್ರಡಿಕ್ಷನ್ ಅಥವಾ ಏನಾದರೂ ಕಂಡ್ರೆ, ಏನಾದರೂ ಇದ್ದರೆ ಅದನ್ನು ಸರಿಪಡಿಸೋ, ಅಂದರೆ ಅದನ್ನು ರೀಅಸೆಸ್ ಮಾಡೋದಕ್ಕೆ ಆತನಿಗೆ ಅವಕಾಶ ಇರುತ್ತೆ. ಇನ್ ದಿ ಅರ್ಲಿಯರ್ ಆ್ಯಕ್ಟ್ ಇನ್ನೊಂದು ಬದಲಾವಣೆ ಬಂದಿರೋದು, in the earlier act, interest for delay in payment of cess was 2% per month. ನೀನು ಸುಂಕವನ್ನು ಪಾವತಿ ಮಾಡದೇ ಇದ್ದರೆ ಪಾವತಿ ವಿಳಂಬವಾದ ಪ್ರತಿ ತಿಂಗಳಿಗೆ 2% ಇಂಟ್ರೆಸ್ಟನ್ನು ಕೊಡಬೇಕಾಗಿತ್ತು ಸುಂಕದ ಮೊತ್ತದ ಮೇಲೆ. ದಿಸ್ ಹ್ಯಾಸ್ ಬಿನ್ ರಿಮೂವ್ಡ್. The interest payable on cess is as notified by the central government. ಸೊ 2 ತಿಂಗಳಿಗೆ 2% ಅನ್ನೋದನ್ನು ತೆಗೆದುಬಿಟ್ಟು ಈಗ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ಈ ನಾವು ನಮ್ಮ ಮಂಡಳಿಯಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರನ್ನು ನೋಂದಣಿ ಮಾಡ್ಕೊಳ್ತೀವಿ ನಮ್ಮ ಫಲಾನುಭವಿಗಳಾಗಿ ನೋಂದಣಿ ಮಾಡಿದ ಮೇಲೆ ಅವರಿಗೆ ಬೇರೆ ಬೇರೆ ಸೌಲಭ್ಯಗಳನ್ನು ಕೊಡ್ತೀವಿ. ಅದಕ್ಕೆ ಅಂತಲೇ ಒಂದು ನಿರ್ದಿಷ್ಟ ಕಾಯ್ದೆ ಇತ್ತು, ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ರೆಗ್ಯುಲೇಷನ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಕಂಡೀಷನ್ಸ್ ಆಫ್ ಸರ್ವಿಸ್ ಆ್ಯಕ್ಟ್ 1996 ಅಂತ ಇತ್ತು. ರಿಜಿಸ್ಟ್ರೇಷನ್ ಎಲ್ಲ ಆ ಕಾಯ್ದೆಯಲ್ಲಿತ್ತು. ಆದರೆ ಈ ಕೋಡ್ ಬಂದ ಮೇಲೆ ಆ ಕಾಯ್ದೆ OSH ಕೋಡಲ್ಲಿದೆ, ಬಟ್ ರಿಜಿಸ್ಟ್ರೇಷನ್ ಪ್ರಾವಧಾನಗಳು ಏನಿದೆಯೋ ಅದು ಈ ಸೋಷಲ್ ಸೆಕ್ಯೂರಿಟಿ, ಯಾಕೆಂದರೆ ಬೆನಿಫಿಟ್ ಕೊಡ್ತೀವಿ, ಸೋಷಲ್ ಸೆಕ್ಯೂರಿಟಿ ಮತ್ತು ವೆಲ್ಫೇರ್ಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಅವರ ರಿಜಿಸ್ಟ್ರೇಷನನ್ನು ಈ ಸೋಷಲ್ ಸೆಕ್ಯೂರಿಟಿ ಕೋಡಲ್ಲೇ ನಿರ್ವಹಿಸ್ತೀವಿ. In the definition of building and other construction work, construction of residential houses below 50 lakhs is exempted. At present it is rupees 10 lakhs. ಅಂದರೆ ಈಗ ಯಾವುದೇ ಒಂದು ವ್ಯಕ್ತಿ ಸ್ವಂತ ತನಗೋಸ್ಕರ ಮನೆ ಕಟ್ತಾ ಇದ್ರೆ ಆ ಮನೆಯ ನಿರ್ಮಾಣದ ಬೆಲೆ 10 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಸೆಸ್ ಕಟ್ಟೋದು ಬೇಡ ಅಂತಿತ್ತು. ಈಗ ಆ ಮಿತಿಯನ್ನು ಹೊಸ ಕೋಡಲ್ಲಿ 50 ಲಕ್ಷಕ್ಕೆ ಏರಿಸಿದ್ದಾರೆ. ನೆಕ್ಸ್ಟ್, ಈ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಆ್ಯಕ್ಟ್ ಇರೋದು ಒಂದು ನಿರ್ದಿಷ್ಟ ವರ್ಗಕ್ಕೆ, ಅಂದರೆ ಈ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು. ಅದಲ್ಲದೆ ಎಷ್ಟೊಂದು ಬೇರೆ ಕಾರ್ಮಿಕರು ಅನ್ಆರ್ಗನೈಸ್ ಸೆಕ್ಟರಲ್ಲಿ ಇದ್ದಾರೆ. ಆ ಅನ್ಆರ್ಗನೈಸ್ ಸೆಕ್ಟರಲ್ಲಿ ಇರುವಂಥ, ಅಸಂಘಟಿತ ಕ್ಷೇತ್ರದಲ್ಲಿ ಇರುವಂಥ ಕಾರ್ಮಿಕರಿಗೆ ಒಂದು ನಿರ್ದಿಷ್ಟವಾದಂಥ ಕಾಯ್ದೆ ಇತ್ತು. ಆ ಸಂಪೂರ್ಣ ಕಾಯ್ದೆ ಈ ಚಾಪ್ಟರ್ 9ರಲ್ಲಿ ಬಂದಿದೆ. ಸೆಕ್ಷನ್ 109ರಿಂದ 114. The existing Unorganized Workers Social Security Act 2008 has been incorporated in this chapter. Most important merit which can be found in the code is the recognition of gig workers and platform workers. So ನಾನು ಇಂಟ್ರೊಡಕ್ಷನ್ ಅಲ್ಲೇ ಹೇಳಿದಾಗೆ ಇಷ್ಟರವರೆಗೆ ಗುರುತಿಸಲಾಗದಂಥ ಕಾರ್ಮಿಕರು ಈ ಕಾಯ್ದೆಯ ವ್ಯಾಪ್ತಿಯಲ್ಲಿ ಬರ್ತಾರೆ. Traditionally a major chunk of unorganized workers has remained out of the purview of the labor legislations. The code provides for the registration of all unorganized workers, including gig workers and platform workers. The self-declaration by the worker can be submitted electronically. ಯಾವುದೇ ಒಂದು ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಇಲ್ಲಿ ಸೋಷಲ್ ಸೆಕ್ಯೂರಿಟಿ ಕೋಡಲ್ಲಿ ತಗೊಂಡಿರೋದು ಏನು ಅಂತ ಹೇಳಿದರೆ, ಯಾವುದೇ ಒಬ್ಬ ವ್ಯಕ್ತಿ ಈ ಕೋಡಲ್ಲಿ ಯಾವುದೇ ಬೆನಿಫಿಟನ್ನು ತಗೋಬೇಕಾದ್ರೆ ಅವನು ಆಧಾರ್ ನಂಬರ್ ಮೂಲಕನೇ ತಗೋಬೇಕಾಗತ್ತೆ. ಸೊ ಆಧಾರ್ ಈಸ್ ಮೇಡ್ ಕಂಪಲ್. ಸೆಕ್ಷನ್ 141 ಅನ್ನು ನೀವು ಓದಿದರೆ ಅಲ್ಲಿ ನೀವು ನೋಡ್ಬೋದು ಹೀಗೆ, ಆಧಾರ್ ಈಸ್ ಮೇಡ್ ಕಂಪಲ್ಸರಿ ಫಾರ್ obtaining all benefits from the government. Code also requires that a helpline and facilitation center has to be set up. ಇದು ಅನ್ಆರ್ಗನೈಸ್ಡ್ ವರ್ಕರ್ಸ್ಗೆ ಸಂಬಂಧಪಟ್ಟಂತೆ ಅವರ ಹಕ್ಕುಗಳನ್ನು ಗುರುತಿಸಿ ಅವರಿಗೆ ಹೆಚ್ಚಿನ ಸಂರಕ್ಷಣೆಯನ್ನು ಕೊಡೋದಕ್ಕೆ ಈ ಚಾಪ್ಟರ್ನ ಅಳವಡಿಸಿದ್ದಾರೆ. ನೆಕ್ಸ್ಟು ಇದು ಈ ಸಂಸ್ಥೆಗಳು, ನಾನು ಏನು ಚಾಪ್ಟರ್ 3 ಹೇಳಿದೆ, ಕೆಲವೊಂದು ನ್ಯಾಷನಲ್ ಸೋಷಲ್ ಸೆಕ್ಯೂರಿಟಿ ಆರ್ಗನೈಸೇಷನ್ ಎಲ್ಲ ಇದೆಯಾ, ಅದರದ್ದು ಯಾವ ರೀತಿ ಬಡ್ಜೆಟಿಂಗು ಮತ್ತು ಯಾವ ರೀತಿ ಆ್ಯನ್ಯುವಲ್ ರಿಪೋರ್ಟ್ಸ್ ಎಲ್ಲ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಚಾಪ್ಟರ್ ಇದೆ. ನೆಕ್ಸ್ಟ್ ಚಾಪ್ಟರಿಗೆ ಹೋಗಿ.
ಚಾಪ್ಟರ್ 11ಅಲ್ಲಿ ದಿಸ್ ಚಾಪ್ಟರ್ ಡೀಲ್ಸ್ ವಿತ್ ಅಥಾರಿಟೀಸ್ ಅಸೆಸ್ಮೆಂಟ್ ಕಂಪ್ಲಯನ್ಸ್ ರಿಕವರಿ ಅಂಡರ್ ದಿ ಕೋಡ್. ಸೊ ಯಾವ ರೀತಿ ಈ ಕೋಡ್ ಅನುಷ್ಠಾನ ಆಗತ್ತೆ, ನಮ್ಮ ಇವತ್ತಿನ ಸೆಮಿನಾರ್ ಟಾಪಿಕ್ಕು, ಈ ವರ್ಕ್ಶಾಪ್ನ ಟಾಪಿಕ್ಕು ಅದೇ ಇದೆ, ಕೋಡ್ಗಳ ಅನುಷ್ಠಾನ ಹೇಗೆ ಅನ್ನೋದಕ್ಕೆ ಈ ಚಾಪ್ಟರಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನಮಗೆ ಉತ್ತರ ಇದೆ. ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದಿ ಎಂಪ್ಲಾಯರ್ಸ್ ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಚಾಪ್ಟರ್. ಕೋಡ್ ಪ್ರೊವೈಡ್ಸ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್. ಇಷ್ಟು ಈ ರಿಪೀಲ್ಡ್ ಆ್ಯಕ್ಟಲ್ಲಿ ನಾವು ಇನ್ಸ್ಪೆಕ್ಟರ್ಸನ್ನು ಅಪಾಯಿಂಟ್ ಮಾಡ್ತಿದ್ವಿ. ಮಿನಿಮಮ್ ವೇಜಸ್ ಆ್ಯಕ್ಟ್ ಇರ್ಬೋದು, ಯಾವುದೇ ಆ್ಯಕ್ಟಲ್ಲಿ ಆ ಕಾಯ್ದೆನ ಅನುಷ್ಠಾನ ಮಾಡೋದಕ್ಕೆ ಇನ್ಸ್ಪೆಕ್ಟರ್ನ ಅಪಾಯಿಂಟ್ ಮಾಡ್ತಿದ್ರು. ಆ ಇನ್ಸ್ಪೆಕ್ಟರ್ ಅನ್ನುವ ಪದವನ್ನು ಭಾಗಶಃ ಮಾರ್ಪಡಿಸಿ ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್ ಅಂತ ಮಾಡಿದ್ದಾರೆ. ಅಂದರೆ ಆ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡೋದಕ್ಕೆ ಮತ್ತು ಮಾಲೀಕರಿಗೆ ಫೆಸಿಲಿಟೇಟರ್ ಆಗಿ ಇನ್ಸ್ಪೆಕ್ಟರ್ ಕರ್ತವ್ಯ ನಿರ್ವಹಿಸಬೇಕು ಅನ್ನೋದು ಅಲ್ಲಿ ಉದ್ದೇಶ. ಕೋಡ್ lays down an inspection scheme which requires generation of web-based inspection and calling of information electronically. ಅಂದರೆ ಇನ್ಸ್ಪೆಕ್ಷನ್ ಮಾಡಬೇಕಾದ್ರೆ ಒಂದು ಇನ್ಸ್ಪೆಕ್ಷನ್ ಸ್ಕೀಮ್ ಅಂತ ರಾಜ್ಯ ಸರ್ಕಾರ ಮಾಡಬೇಕು. ಯಾವ ಇನ್ಸ್ಪೆಕ್ಟ್ರು ಯಾವ ಸಂಸ್ಥೆಗೆ ಯಾವಾಗ ಹೋಗಬೇಕು ಅನ್ನೋದನ್ನು ಆ ಸ್ಕೀಮ್ ಮೂಲಕ ನಿರ್ಧರಿಸಬೇಕು ಅನ್ನೋದನ್ನು ಈ ಕೋಡಲ್ಲಿ ತಂದಿದ್ದಾರೆ. ಕೋಡ್ ಆಲ್ಸೋ ನೆಕ್ಸ್ಟ್ ಹೋಗಿ. ಕೋಡ್ ಆಲ್ಸೋ ರಿಕ್ವೈರ್ಸ್ ದಟ್ ಯುನೀಕ್ ನಂಬರ್ ಹ್ಯಾಸ್ ಟು ಬಿ ಗಿವನ್ ಟು ಈಚ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಹ್ಯಾವ್ ಟು ಬಿ ಅಪ್ಲೋಡೆಡ್. ಸ್ಪೆಷಲ್ ಆದರೆ ಇದೆಲ್ಲ ಹೇಳಿದ ಮೇಲೂ ಸ್ಪೆಷಲ್ ಇನ್ಸ್ಪೆಕ್ಷನ್ಸ್ ಮಾಡೋದಕ್ಕೂ ಕೂಡ ಕೋಡಲ್ಲಿ, ಅಂದರೆ ಅವಶ್ಯಕತೆ ಇದ್ದರೆ ಇದು ಯಾವುದು ಈ ಇನ್ಸ್ಪೆಕ್ಷನ್ ಸ್ಕೀಮಲ್ಲಿ ಇಲ್ಲದೆ ಇರುವಂಥ ಸಂಸ್ಥೆಗಳಿಗೂ ಕೂಡ ಇನ್ಸ್ಪೆಕ್ಷನನ್ನು ಯಾವ ಸಂದರ್ಭಗಳಲ್ಲಿ ಮಾಡಬಹುದು ಅನ್ನೋದನ್ನು ಕೂಡ ಈ ಕೋಡಲ್ಲಿದೆ. ರೋಲ್ ಆಫ್ ಇನ್ಸ್ಪೆಕ್ಟರ್ ಈಸ್ ದ್ಯಾಟ್ ಆಫ್ ಎನ್ ಅಡ್ವೈಸರ್ ಆ್ಯಂಡ್ ಫೆಸಿಲಿಟೇಟರ್. ಒಂಥರ ಈ ಇನ್ಸ್ಪೆಕ್ಟರ್ ಒಂದು ರೋಲ್ ಏನಿದೆಯೋ, ರೆಸ್ಪಾನ್ಸಿಬಿಲಿಟಿ ಏನಿದೆಯೋ, ಜಸ್ಟ್ ಇನ್ಸ್ಪೆಕ್ಟ್ ಮಾಡಿ ನೋಟಿಸ್ ಕೊಡೋದಲ್ಲ, ಅವರು ಒಂದು ರೀತಿ ಅಡ್ವೈಸ್, ಒಬ್ಬ ಸಹಾಯಕರಾಗಿ ಅಥವಾ ಅವರಿಗೊಂದು ಗೈಡೆನ್ಸ್, ಮಾರ್ಗದರ್ಶಕರಾಗಿ ಕೆಲಸ ಮಾಡಬೇಕು ಅನ್ನೋದು ಈ ಕೋಡಲ್ಲಿ ಹೇಳಿದ್ದಾರೆ. ರೆಕಾರ್ಡ್ಸ್ ವಿಚ್ ಹ್ಯಾವ್ ಟು ಬಿ ಮೇಂಟೈನ್ಡ್ ಅಂಡರ್ ದಿಸ್ ಆ್ಯಕ್ಟ್ ಕ್ಯಾನ್ ಬಿ ಮೇಂಟೈನ್ಡ್ ಇಲೆಕ್ಟ್ರಾನಿಕಲಿ. ಅಂದರೆ ನಾನು ಫಸ್ಟು ಓಪನಿಂಗ್ ರಿಮಾರ್ಕ್ಸಲ್ಲಿ ಹೇಳಿದೆ, ಟೆಕ್ನಾಲಜಿ ಹೇಗೆ ಡೆವಲಪ್ ಆಗುತ್ತೋ ಅದೇ ಥರ ನಾವು ನಮ್ಮ ಆ್ಯಕ್ಟ್ಗಳಲ್ಲಿ ಕೂಡ ಇದನ್ನು ಟೆಕ್ನಾಲಜಿನ ಅಳವಡಿಸ್ಕೊಳ್ಬೇಕು ಅಂತ. ಅವಾಗ ನಮ್ಮ ಕಾರ್ಮಿಕ ಕಾಯ್ದೆಗಳಲ್ಲಿ ಬದಲಾವಣೆಗಳನ್ನು ತಂದು ಈ ಎವಿಡೆನ್ಸ್ ಆ್ಯಕ್ಟಲ್ಲಿ ಬದಲಾವಣೆಗಳಾದ ಹಾಗೆ ನಾವು ಎಲೆಕ್ಟ್ರಾನಿಕಲಿ ಈ ರೆಕಾರ್ಡ್ಸನ್ನೆಲ್ಲ ಮೇಂಟೈನ್ ಮಾಡ್ಬೋದು ಅಂತ ಪೀಸ್ ಮೀಲ್ ಆಗಿ ಅಮೆಂಡ್ಮೆಂಟ್ಸನ್ನು ಮಾಡಿದ್ದಾರೆ. ಬಟ್ ಈಗ ಕೋಡ್ ಬಂದಮೇಲೆ ನೀವು ನಿರ್ವಹಿಸಬೇಕಾದಂಥ ಯಾವುದೇ ದಾಖಲೆಗಳಿರ್ಬೋದು ಕಾರ್ಮಿಕ ಕಾಯ್ದೆಯಲ್ಲಿ, ಅದನ್ನು ಎಲೆಕ್ಟ್ರಾನಿಕಲಿ ಕೂಡ ಮೇಂಟೈನ್ ಮಾಡಬಹುದು ಅಂತ ಈ ಕೋಡಲ್ಲಿ ಹೇಳಿದ್ದಾರೆ. ದ ರಿಟರ್ನ್ಸ್ ವಿಚ್ ಹ್ಯಾವ್ ಟು ಬಿ ಫೈಲ್ಡ್ ಅಂಡರ್ ದಿ ಕೋಡ್ ಕ್ಯಾನ್ ಆಲ್ಸೋ ಬಿ ಸಬ್ಮಿಟೆಡ್ ಎಲೆಕ್ಟ್ರಾನಿಕಲಿ ಅಂತ ಕೋಡಲ್ಲಿದೆ. ಇನ್ನು ನೆಕ್ಸ್ಟ್ ಚಾಪ್ಟರಲ್ಲಿ ಚಾಪ್ಟರ್ 12ಅಲ್ಲಿ ಈ ಈ ಕೋಡನ್ನು ಉಲ್ಲಂಘನೆ ಮಾಡಿದರೆ ಏನೇನು ಶಿಕ್ಷೆಗಳು, ಪೆನಲ್ಟೀಸ್ ಏನೇನಿರ್ಬೋದು. ನಾನು PF ಆ್ಯಕ್ಟ್ ಬಗ್ಗೆ ಮಾತಾಡಿದಾಗ ಹೇಳಿದೆ, ಪೆನಲ್ಟೀಸನ್ನು ಜಾಸ್ತಿ ಮಾಡಿದ್ದಾರೆ ಅಂತ. ಯಾವ್ಯಾವ ರೀತಿ ಪೆನಲ್ಟೀಸ್ ಹ್ಯಾವ್ ಬೀನ್ ಸಬ್ಸ್ಟ್ಯಾನ್ಷಿಯಲಿ ಇನ್ಕ್ರೀಸ್ಡ್. Failure to pay any contribution under the code, minimum of 1 year imprisonment which may extend up to 3 years. ಅಂದರೆ ಈ ಕೋಡಲ್ಲಿ ಪೇಮೆಂಟ್ ಮಾಡಬೇಕಾಗಿರುವಂಥ ಯಾವುದೇ ಕಾಂಟ್ರಿಬ್ಯೂಷನನ್ನು ಪೇಮೆಂಟ್ ಮಾಡದೇ ಇದ್ದರೆ ಮಾಲೀಕರು, ಅಲ್ಲಿ ಆ ಇಂಪ್ರಿಸನ್ಮೆಂಟನ್ನು ಜಾಸ್ತಿ ಮಾಡಿದ್ದಾರೆ. ಫೇಲಿಯರ್ ಟು ರೆಮಿಟ್ ದಿ ಕಾಂಟ್ರಿಬ್ಯೂಷನ್ ಡಿಡಕ್ಟೆಡ್ ಫ್ರಮ್ ಎಂಪ್ಲಾಯೀಸ್ ವೇಜಸ್. ಅಂದರೆ ESI ಅಲ್ಲಿ ಮತ್ತು PF ಅಲ್ಲಿ ವೇಜಸ್ಸಿಂದ ನಾವು ಒಂದು ಪಾಲನ್ನು ಕಟ್ ಮಾಡ್ಕೋತೀವಿ, ಅದನ್ನು ಪ್ರಾವಿಡೆಂಟ್ ಫಂಡ್ ಆಫೀಸ್ಗೆ ಅಥವಾ ESI ಕಾರ್ಪೊರೇಷನ್ಗೆ ರೆಮಿಟ್ ಮಾಡಬೇಕು. ಸೊ ಅದು ಮಾಡದೇ ಇದ್ದರೆ ಅಲ್ಲಿ ಇಂಪ್ರಿಸನ್ಮೆಂಟ್ ಆಸ್ ಅಬವ್, ಅಂದರೆ ವಿಚ್ ಮೇ, ಈ ಮೇಲಿನ ಶಿಕ್ಷೆಯ ಜೊತೆಗೆ ಫೈನ್ ಕೂಡ ಇದೆ, ಫೈನ್ ಆಫ್ 1 lakh rupees. ಫೇಲಿಯರ್ ಟು ಪೇ ಗ್ರ್ಯಾಚುಯಿಟಿ, ಇಂಪ್ರಿಸನ್ಮೆಂಟ್ ಅಪ್ ಟು 1 year ಆ್ಯಂಡ್ ಫೈನ್ ವಿಚ್ ಮೇ ಎಕ್ಸ್ಟೆಂಡ್ ಟು 50,000 rupees. ಹೀಗೆ ಈ ಹಿಂದೆ ಇದ್ದಂಥ ಕಾಯ್ದೆಗೆ ಭಿನ್ನವಾಗಿ ಈ ಪೆನಲ್ಟೀಸನ್ನು ತುಂಬ ಜಾಸ್ತಿ ಮಾಡಿದ್ದಾರೆ ಈ ಕೋಡಲ್ಲಿ ಅನ್ನೋ ಕೋಡಿಗೆ ಒಂದು ರೀತಿಯಾದಂಥ ಅನುಷ್ಠಾನ ಮಾಡೋದಕ್ಕೆ ಹಲ್ಲನ್ನು ನೀಡಿದ್ದಾರೆ ಅನ್ನೋದನ್ನು ಹೇಳಬೇಕು ಅನ್ನೋದು ನನ್ನ ಉದ್ದೇಶ. ಈ ಕೆಲವೊಂದು ಕಾಯ್ದೆಗಳಲ್ಲಿ ಎಕ್ಸಿಸ್ಟಿಂಗ್ ರಿಪೀಲ್ಡ್ ಆ್ಯಕ್ಟ್ಸಲ್ಲಿ ಏನಿತ್ತೋ ಅದಕ್ಕಿಂತ ಜಾಸ್ತಿ ಪನಿಷ್ಮೆಂಟನ್ನು ಮಾಡಿದ್ದಾರೆ. ಇನ್ನೊಂದು ಭಾಳ ನೆಕ್ಸ್ಟ್ ಸ್ಲೈಡಿಗೆ ಹೋಗಿ.
ಕೋಡಲ್ಲಿ ದ ಕೋಡ್ ಮ್ಯಾಂಡೇಟ್ಸ್ ದ್ಯಾಟ್ ಬಿಫೋರ್ ಇನ್ಸ್ಟಿಟ್ಯೂಟಿಂಗ್ ಎನಿ ಪ್ರಾಸಿಕ್ಯೂಷನ್ ಆ್ಯನ್ ಆಪರ್ಚುನಿಟಿ ಹ್ಯಾಸ್ ಟು ಬಿ ಗಿವನ್ ಟು ದಿ ಎಂಪ್ಲಾಯರ್ ಟು ಕಂಪ್ಲೈ ವಿತ್ ದಿ ಡೈರೆಕ್ಷನ್ಸ್. ಈಗಲೂ ಎಲ್ಲರೂ ಮಾಡ್ತಾ ಇದ್ದಾರೆ. ಅಂದರೆ ನಾವೊಂದು ಸಂಸ್ಥೆಗೆ ಹೋದರೆ, ಕಾರ್ಮಿಕ ಅಧಿಕಾರಿಯಾಗಿ ನಾನೊಂದು ಸಂಸ್ಥೆಗೆ ಹೋದರೆ ಒಂದು ನೋಟಿಸ್ ಕೊಡ್ತೀನಿ, 7 ದಿನಗಳಲ್ಲಿ ಸರಿಪಡಿಸ್ಕೊ ಅಂತ ಹೇಳ್ತಾ ಇದ್ದೀನಿ. ಅದು ಮಾಡದೇ ಇದ್ದರೆ ಪ್ರಾಸಿಕ್ಯೂಷನ್ ಮಾಡ್ತೀನಿ. ಅದೇ ಪ್ರಾವಧಾನವಾಗಿ ಈಗ ನಮ್ಮ ಕೋಡಲ್ಲಿ ತಂದಿದ್ದಾರೆ. ಬಿಫೋರ್ ಇನ್ಸ್ಟಿಟ್ಯೂಟಿಂಗ್ ಎನಿ ಪ್ರಾಸಿಕ್ಯೂಷನ್ ಆ್ಯನ್ ಆಪರ್ಚುನಿಟಿ ಹ್ಯಾಸ್ ಟು ಬಿ ಗಿವನ್ ಟು ದಿ ಎಂಪ್ಲಾಯರ್. ನೀನು ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶನ ಕೊಟ್ಟಿದ್ದಾರೆ. ಕೋಡ್ ಮೇಕ್ಸ್ ಪ್ರಾವಿಷನ್ ಫಾರ್ ಕಾಂಪೌಂಡಿಂಗ್ ಆಫ್ ಅಫೆನ್ಸಸ್. ಇಫ್ ಅನ್ ಅಫೆನ್ಸ್ ಇಸ್ ಪನಿಷಬಲ್ ವಿತ್ ಫೈನ್ ಆರ್ ಇಂಪ್ರಿಸನ್ಮೆಂಟ್ ಆಫ್ ಲೆಸ್ ದೆನ್ 1 year, it can be compounded by paying half of the fine amount in case of fine, or 3/4 of the amount in case of imprisonment. ಅಂದರೆ ಕಾರ್ಮಿಕ ಕಾಯ್ದೆಗಳು ನಾವು ಅನುಷ್ಠಾನ ಮಾಡೋದು, ನಾವು ಕಾರ್ಮಿಕ ಇಲಾಖೆ ಅಧಿಕಾರಿಗಳಾಗಿ ನಾವು ಅನುಷ್ಠಾನ ಮಾಡೋದು ಹೇಗೆ ಅಂತ ಹೇಳಿದರೆ, ಒಂದು ವೇಳೆ ನೀನು ಅನುಷ್ಠಾನ ಮಾಡಿದ್ರೆ ಕೇಸ್ ಹಾಕ್ತೀವಿ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಆ ಕೇಸ್ ಹಾಕುವ ಪೂರ್ವದಲ್ಲಿ ಆ ಮಾಲೀಕರಿಗೆ ಲೇಬರ್ ಆಫೀಸರ್ ಅಥವಾ ಸರ್ಕಾರ ನಿಗದಿ ಮಾಡಿದ ಅಧಿಕಾರಿಯ ಮುಂದೆ ಬಂದು ಕೇಸ್ ಹಾಕುವ ಪೂರ್ವದಲ್ಲೇ ಅದನ್ನು ಕಾಂಪೌಂಡಿಂಗ್ ಅಂದರೆ ರಾಜಿ ಮಾಡ್ಕೊಳ್ಳೋದಕ್ಕೂ ಕೂಡ ಈ ನಿಗದಿತ ಕೆಲವೊಂದು ಸಂದರ್ಭಗಳಲ್ಲಿ ಪೆನಲ್ಟಿ ಏನಿದೆ ಅದರ ಅರ್ಧದಷ್ಟು ಅಥವಾ ಮುಕ್ಕಾಲು ಭಾಗ ಪೆನಲ್ಟಿಯನ್ನು ಕಟ್ಟಿ ಅಲ್ಲಿ ಪ್ರಾಸಿಕ್ಯೂಷನನ್ನು ಅವಾಯ್ಡ್ ಮಾಡೋದಕ್ಕೆ ಮಾಲೀಕರಿಗೆ ಅವಕಾಶನ ಕೊಟ್ಟಿದ್ದಾರೆ. ಆದರೆ ಈ ಕಾಂಪೌಂಡಿಂಗನ್ನು ನಾಟ್ ಅಪ್ಲಿಕೇಬಲ್ ಇನ್ ಕೇಸ್ ಆಫ್ ಸೆಕೆಂಡ್ ಅಫೆನ್ಸಸ್, ಆರ್ ಈ ಹಿಂದೆ ಕಾಂಪೌಂಡ್ ಮಾಡಿದ ಮೇಲೆ ಮತ್ತೆ ಆ ಪ್ರಾಸಿಕ್ಯೂಷನ್ ಮಾಡೋ ಸಮಯದಲ್ಲಿ ಪುನಃ ರಾಜಿ ಆಗೋದಕ್ಕೆ ಅಲ್ಲಿ ಅವಕಾಶ ಇಲ್ಲ. ಈ ರೀತಿಯಾದಂಥ ಕೆಲವು ಪ್ರಾವಧಾನಗಳನ್ನು ಹೊಸದಾಗಿ ಅಳವಡಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಚಾಪ್ಟರ್ಗೆ ಹೋಗಿ. ಚಾಪ್ಟರ್ 13. ದಿಸ್ ಚಾಪ್ಟರ್ ಡೀಲ್ಸ್ ವಿತ್ ನಮ್ಮ ಎಂಪ್ಲಾಯ್ಮೆಂಟ್. ಭಾಳ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಸಮಯ ಅಭಾವ ಕೂಡ ಇದೆ. ಈ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ ಅಂತ ಏನಿತ್ತೋ ಅದನ್ನು ಕೂಡ ಒಂದು ಈ ಇನ್ಸ್ಟಿಟ್ಯೂಷನಲೈಸ್ ಮಾಡಿ ಕೋಡಲ್ಲಿ ತಂದಿದ್ದಾರೆ. ದಿಸ್ ಚಾಪ್ಟರ್ ರಿಕ್ವೈರ್ಸ್ ದಟ್ ಎವ್ರಿ ಎಸ್ಟಾಬ್ಲಿಷ್ಮೆಂಟ್ ಶಾಲ್ ರಿಪೋರ್ಟ್ ದಿ ವೇಕೆನ್ಸಿ ಇನ್ ದಿ ಎಸ್ಟಾಬ್ಲಿಷ್ಮೆಂಟ್ ಟು ದಿ ಕೆರಿಯರ್ ಸೆಂಟರ್. ಆದರೆ ದೆರ್ ಈಸ್ ನೋ ಆಬ್ಲಿಗೇಷನ್ ಆನ್ ದಿ ಎಂಪ್ಲಾಯರ್ ಟು ರೆಕ್ರೂಟ್ ಎನಿ ಪರ್ಸನ್ ಥ್ರೂ ದಿ ಕೆರಿಯರ್ ಸೆಂಟರ್. ಸೊ ನಾನು ನನ್ನ ಸಂಸ್ಥೆಯಲ್ಲಿ ಯಾರ್ಯಾರು ಯಾವ್ಯಾವ ವೇಕೆನ್ಸಿ ಇದೆ ಅನ್ನೋದನ್ನು ಈ ಕಾಯ್ದೆ ಅಡಿಯಲ್ಲಿ ನಿಗದಿತ ಅಧಿಕಾರಿಗೆ ನಿಗದಿತ ನಮೂನೆಯಲ್ಲಿ ಮಾಹಿತಿನ ಕೊಡಬೇಕು. ಆದರೆ ಆ ವೇಕೆನ್ಸಿ ಇದೆ ಅಂತ ಹೇಳಿದ ತಕ್ಷಣ ಅಲ್ಲಿಂದ ಬಂದಂಥ ವ್ಯಕ್ತಿಯನ್ನೇ ನಾನು ನಿಯೋಜಿಸ್ಕೊಳ್ಬೇಕು ಅನ್ನುವಂಥ ಯಾವುದೇ ಕಂಡೀಷನ್ಸು ಇಲ್ಲ. ನೆಕ್ಸ್ಟ್ ಹೋಗಿ. ಚಾಪ್ಟರ್ 14. ಇದರಲ್ಲಿ ಕೆಲವೊಂದು ಮಿಸಲೇನಿಯಸ್ ಪ್ರಾವಿಷನ್ಸ್ ಇದೆ. ದಿಸ್ ಚಾಪ್ಟರ್ ಮೇಕ್ಸ್ ಪ್ರಾವಿಷನ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಸೋಷಲ್ ಸೆಕ್ಯೂರಿಟಿ ಫಂಡ್ ಫಾರ್ ವೆಲ್ಫೇರ್ ಆಫ್ ಅನ್ಆರ್ಗನೈಸ್ಡ್ ವರ್ಕರ್ಸ್, ಗಿಗ್ ವರ್ಕರ್ಸ್ ಆ್ಯಂಡ್ ಪ್ಲಾಟ್ಫಾರ್ಮ್ ವರ್ಕರ್ಸ್. ಸೊ ರಾಷ್ಟ್ರ ಮಟ್ಟದಲ್ಲಿ, ನ್ಯಾಷನಲ್ ಲೆವೆಲಲ್ಲಿ ಮತ್ತು ಸ್ಟೇಟ್ ಲೆವೆಲಲ್ಲಿ ಈ ಗಿಗ್ ವರ್ಕರ್ಸಿಗೋಸ್ಕರ ಅವರಿಗೆ ಕೆಲವು ಬೆನಿಫಿಟ್ಸ್ ಕೊಡೋದಕ್ಕೋಸ್ಕರ ಈ ಒಂದು ಫಂಡನ್ನು ಅಥವಾ ಈ ಒಂದು ಫಂಡನ್ನು, ನಿಧಿಯನ್ನು ಕ್ರಿಯೇಟ್ ಮಾಡಿ ಅವರಿಗೆ ಸೌಲಭ್ಯಗಳನ್ನು ಕೊಡಬೇಕು. ಆಧಾರ್ ಕಾರ್ಡ್ ಈಸ್ ಪ್ರೂಫ್ ಆಫ್ ಐಡೆಂಟಿಟಿ ಫಾರ್ ರಿಜಿಸ್ಟ್ರೇಷನ್ ಆರ್ ಸೀಕಿಂಗ್ ಬೆನಿಫಿಟ್ಸ್. ದೇರ್ ಈಸ್ ಪ್ರಾವಿಷನ್ ಫಾರ್ ಮಿಸ್ಯೂಸ್ ಆಫ್ ಬೆನಿಫಿಟ್ಸ್ ಬೈ ದಿ ವರ್ಕರ್ಸ್. ನಾವು ಭಾಳಷ್ಟು ಒಂದು ಇಲಾಖೆ ಅಧಿಕಾರಿಗಳಾಗಿ ನೋಡಿದ್ದೀವಿ, ಸರ್ಕಾರದಿಂದ ಸೌಲಭ್ಯ ಸಿಗತ್ತೆ ಅಂತಿದ್ರೆ ಆ ಸೌಲಭ್ಯವನ್ನು ಪಡೆಯೋದಕ್ಕೆ ತಪ್ಪು ದಾಖಲೆಗಳನ್ನು ಕೊಡೋದು, ಸುಳ್ಳು ದಾಖಲೆಗಳನ್ನು ಕೊಡೋದು, ದಾಖಲೆಗಳನ್ನು ಸೃಷ್ಟಿಸಿ ಮಾಡೋದೆಲ್ಲ, ಸೌಲಭ್ಯಗಳನ್ನು ಪಡೆಯೋದೆಲ್ಲ ಇದೆ. ಹಾಗೆ ಮಾಡಿದರೆ ಅಂಥ ವ್ಯಕ್ತಿಗಳಿಗೆ, ವರ್ಕರ್ಸಿಗೆ ಶಿಕ್ಷೆ ಕೊಡೋದಕ್ಕೂ ಕೂಡ ಇಲ್ಲಿ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ಇದು ಭಾಳ ಸಮಯದ ಪರಿಮಿತಿಯನ್ನು ಇಟ್ಕೊಂಡು ಭಾಳ ಸಂಕ್ಷಿಪ್ತವಾಗಿ ನಮ್ಮ ಸೋಷಲ್ ಸೆಕ್ಯೂರಿಟಿ ಕೋಡ್ ಅಂದರೆ ಏನು, ಹಿಂದೆ ಈ ಕಾಯ್ದೆಯಲ್ಲಿ ಏನಿತ್ತು, ಈಗ ಎಲ್ಲ ಹೇಳಲಿಕ್ಕಾಗಿಲ್ಲ, ಆದರೂ ಪ್ರಮುಖವಾದಂಥ ಏನೇನು ಬದಲಾವಣೆಗಳು ಆಗಿದೆ ಅನ್ನೋದನ್ನು ತಮ್ಮ ಮುಂದೆ ನಾನು ಪ್ರೆಸೆಂಟೇಷನ್ ಮಾಡಿದ್ದೇನೆ. ಈ ಒಂದು ಅವಕಾಶನ ಕೊಟ್ಟಿದ್ದಕ್ಕಾಗಿ ಈ ಸಂಸ್ಥೆಗೆ ನಾನು ವಂದನೆಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತಾಯ ಮಾಡ್ತೇನೆ. ವಂದನೆ. ಸರ್, ಮೊದಲಾಗಿ ತಮ್ಮ ಹತ್ರ ಒಂದು ಕ್ಷಮೆ ಕೇಳುವಂಥದ್ದು ಏನು ಅಂತ ಹೇಳಿದರೆ, 164 ಸೆಕ್ಷನನ್ನು ಮುಕ್ಕಾಲು ಗಂಟೆಯಲ್ಲಿ ಮುಗಿಸುವಂಥದ್ದು ಅದು ಅಸಾಧ್ಯ. ಬಟ್ ನೀವು ಅದನ್ನು ಮುಗಿಸುವ ಪ್ರಯತ್ನವನ್ನು ಮಾಡಿದ್ದೀರಿ. ಸರ್, ಮಾತನಾಡಿದ ಈ ಮುಕ್ಕಾಲು ಗಂಟೆ ವಿಷಯವನ್ನು ಒಂದು ಸಮ್ಮಪ್ ಮಾಡೋದಿದ್ರೆ 1 ನಿಮಿಷದಲ್ಲಿ, ಈ ಲೇಬರ್ ಕೋಡ್ ಅಂತೇಳಿ ಹೇಳುವಂಥದ್ದು ಅದೇನಾಯಿತು ಅಂತ ಹೇಳಿದರೆ, ನಮಗೆ ಈ ಲೇಬರ್ ಸೆಕ್ಷನ್ ಅಂತ ನಾವೇನು ಹೇಳ್ತೇವೆ, ಅವರಿಗೆ ಒಂದು ಸೆಕ್ಯೂರಿಟಿ ಮತ್ತು ಒಂದು
ಸಸ್ಟೈನೇಬಲ್ ಗ್ರೋತ್ ಆಗಲಿಕ್ಕೆ ಬಹಳ ಒಳ್ಳೆಯ ರೀತಿಯ ಅನುಕೂಲ ಮತ್ತು ಅವಕಾಶವನ್ನು ಮಾಡಿಕೊಟ್ಟಿದೆ. ಸರ್ ಮಾತನಾಡಿದಂಥ ವಿಷಯಗಳನ್ನು ತಿಳ್ಕೊಳ್ಳುವಾಗ ನಮಗೇನು ಅರ್ಥ ಆಗ್ಬೋದು ಅಂತ ಹೇಳಿದರೆ, ಈ ಹೊಸ ಲೇಬರ್ ಕೋಡ್ ಅಂತ ಹೇಳುವಂಥದ್ದು ಅದು ಈ ಔಟ್ಡೇಟೆಡ್ ಪ್ರಾವಿಷನ್ಸ್ ಎಲ್ಲ ಏನಿದ್ದಾವೆ ಅದನ್ನು ಮಾಡರ್ನೈಸ್ ಮಾಡಲಿಕ್ಕೆ ಬಹಳ ಉತ್ತಮ ಮಟ್ಟದ ಒಂದು ಪ್ರಯತ್ನವನ್ನು ಮಾಡಿದೆ. ಅದರ ಜೊತೆಗೆ ಈ ವರ್ಕರ್ ಸೆಕ್ಷನ್ ಅಥವಾ ಲೇಬರ್ ಯಾರಿದ್ದಾರೆ, ಆ ಕಾರ್ಮಿಕ ವರ್ಗ ಅಂತೇಳಿ ಹೇಳುವವರು, ಅವರ ಹಕ್ಕು ಮತ್ತು ಅವರ ವೆಲ್ಫೇರನ್ನು ಬಹಳ ಗಮನದಲ್ಲಿಟ್ಟುಕೊಂಡು ಅದೊಂದು ತಯಾರು ಮಾಡಿದಂತಹ ಒಂದು ಕಾಯ್ದೆ ಅಂತೇಳಿ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಅದಕ್ಕಿಂತ ಹೆಚ್ಚಾಗಿ ನಾನು ಕಲೆಕ್ಟ್ ಮಾಡಿದ ರಿಸೋರ್ಸ್ ಪ್ರಕಾರ ಭಾರತದಲ್ಲಿ ಈ ಒಂದು ಉದ್ಯೋಗ ಸೃಷ್ಟಿ ಮಾಡುವಂತಹ ವಿಷಯದಲ್ಲಿ ಈ ಹೊಸ ನ್ಯೂ ಲೇಬರ್ ಕೋಡ್ ಅಂತೇಳಿ ಹೇಳುವಂಥದ್ದು ಅದೊಂದು ಅಮೂಲಾಗ್ರ ಬದಲಾವಣೆಯನ್ನು ತಂದಿದೆ ಅಂತೇಳಿ ಹೇಳಿದ್ದಾರೆ. 2017-18ರಲ್ಲಿ 47.5 crore ಉದ್ಯೋಗ ಇದ್ದದ್ದು 2023-24 ಆಗುವಾಗ 64.33 ಕೋಟಿ ಉದ್ಯೋಗ ಸೃಷ್ಟಿಯಾಗಿದೆ. ಅಂದರೆ ಈ ಒಂದು 6 ವರ್ಷದಲ್ಲಿ 16.83 ಕೋಟಿ ಹೆಚ್ಚುವರಿ ಉದ್ಯೋಗದ ಸೃಷ್ಟಿ ಆಗಿದೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂತೇಳಿ ಹೇಳುವಂಥದ್ದು ಡಿಕ್ಲೈನ್ ಆಗಿದೆ. ಅದು ಮೊದಲು 6% ಇದ್ದದ್ದು ಈಗ 3.2%ಗೆ ಬಂದಿದೆ ಅಂತೇಳಿ ಹೇಳುವಂಥದ್ದನ್ನು ಹೇಳಿಕೆ ಇಷ್ಟಪಡ್ತೇನೆ. ಆಮೇಲೆ ಮಹಿಳಾ ವರ್ಗದವರು ಅವರು ಸಾಧಾರಣ 1.5 ಕೋಟಿಯಷ್ಟು ವುಮೆನ್ ಸೆಕ್ಷನ್ ಅವರು ಈ ಲೇಬರ್ ಫೀಲ್ಡ್ ಅಂದರೆ ಈ ಕಾರ್ಮಿಕ ವರ್ಗಕ್ಕೆ ಅವರು ಬಂದಿದ್ದಾರೆ ಅಂತೇಳಿ ಹೇಳುವಂಥದ್ದನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಟ್ಟಾರೆ ಈ ಸೆಷನನ್ನು ನಾವು ಸಮಪ್ ಮಾಡೋದಿದ್ರೆ ಇದು ಲೇಬರ್ ಸೆಕ್ಷನ್ಗೆ ಅವ್ರು ಏನು ಮಾಡಿಕೊಡ್ತದೆ ಅಂತ ಹೇಳಿದರೆ ಅವರಿಗೆ ಒಂದು ಈಸಿಯರ್ ಆಕ್ಸೆಸ್ಸನ್ನು ಮಾಡಿಕೊಟ್ಟಿದೆ. ಏನು ಅಂತೇಳಿ ಹೇಳಿದರೆ ಅವ್ರಿಗೆ ಏನು ಸೆಕ್ಯೂರಿಟಿ ಬೇಕು ಅದರ ಮಟ್ಟಿಗೆ ಅವರಿಗೊಂದು ಡಿಗ್ನಿಟಿಯನ್ನು ಮೇಂಟೈನ್ ಮಾಡ್ಬೋದು ಅವರು ಕೆಲಸ ಮಾಡುವಂಥ ಜಾಗದಲ್ಲಿ, ಮತ್ತು ಅವರ ಹೆಲ್ತ್ ಮತ್ತು ವೆಲ್ಫೇರ್ನ ಮಟ್ಟಿಗೆ ಬಹಳ ಗಮನವನ್ನು ಕೊಟ್ಟಿದೆ. ಆಮೇಲೆ ಸರ್ ಹೇಳಿದ್ರು ಈಗ ಏನು ಅಂತೇಳಿ ಹೇಳಿದರೆ ತುಂಬ ಆಗ ಹೇಳಿದ್ರು 29 ಕಾನೂನುಗಳು ವಿಷಯ ಉಂಟು. ಅದನ್ನು 29 ಕಾನೂನುಗಳನ್ನು ನಾವು ಗಮನದಲ್ಲಿಟ್ಕೊಂಡ್ರೆ ಅಲ್ಲಿ ಏನಾಗ್ತದೆ ಅಂತೆಲ್ಲ ಮಲ್ಟಿಪ್ಲಿಸಿಟಿ ಆಫ್ ಲಾ ಅಂತ ನಾವು ಹೇಳುವಂಥದ್ದು. ಆವಾಗ ಅದನ್ನು ಕಂಪ್ಲೈ ಮಾಡ್ಕೊಳ್ಳಿಕ್ಕೆ ಅದು ಬಹಳ ಕಷ್ಟ ಆಗ್ಬೋದು. ಮತ್ತು ಎನ್ಫೋರ್ಸ್ಮೆಂಟಿನ ವಿಷಯಕ್ಕೆ ಬರುವಾಗ ಕೂಡ ಅಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಮತ್ತು ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ಬೋದು ಅಂತೇಳಿ ಹೇಳುವಂಥ ವಿಷಯವನ್ನು ಹಾಗಾಗಿ ಆ ರೀತಿಯ ಕಷ್ಟಗಳಾಗಬಾರ್ದು. ಅಂದರೆ ಈಗ ಡೆವಲಪ್ಮೆಂಟ್ ಆಗ್ತಾ ಇರುವಾಗ ಅದನ್ನೆಲ್ಲ ಸಿಂಪ್ಲಿಫೈ ಮಾಡಬೇಕು ಅಂತೇಳಿ ಹೇಳುವ ಉದ್ದೇಶವನ್ನು ಇಟ್ಕೊಂಡು ಈ ಲೇಬರ್ ಕೋಡನ್ನು ನಾವು ಜಾರಿಗೆ ತಂದಿದ್ದೇವೆ. ಮತ್ತು ಈ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಏನೆಲ್ಲ ಆಗ್ತಾ ಉಂಟು ಅದಕ್ಕೆ ಪೂರಕವಾಗಿ ಈ ಲೇಬರ್ ಸೆಕ್ಷನ್ ಅನ್ನು ಕೂಡ ಸೇರಿಸ್ಕೊಳ್ಬೇಕು. ಸೊ ಆ ವಿಷಯದಲ್ಲಿ ಕೂಡ ಇದು ಬಹಳ ಸಹಾಯಕ ಆಗಿದೆ. ಮತ್ತೆ ಈ ಹೊಸ ನ್ಯೂ ಲೇಬರ್ ಕೋಡ್ ಅಂತೇಳಿ ಹೇಳುವಂಥದ್ದು ಅದು ಸಿಂಗಲ್ ಲೈಸೆನ್ಸ್, ಸಿಂಗಲ್ ರಿಟರ್ನ್ ಮತ್ತೆ ಸಿಂಗಲ್ ರಿಜಿಸ್ಟ್ರೇಷನ್ ಅಂತೇಳಿ ಹೇಳುವಂಥ ಒಂದು ಕಾನ್ಸೆಪ್ಟ್ ಅನ್ನ ಕೂಡ ತಂದಿದೆ ಅಂತೇಳಿ ಹೇಳುವಂಥ ವಿಷಯವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸರ್ ಇನ್ನೂ ಕೂಡ ನಾವು 3 ಲೇಬರ್ ಕೋಡ್ಗಳ ಮಟ್ಟಿಗೆ ವಿಸ್ತಾರವಾಗಿ ಚರ್ಚೆ ಮಾಡಲಿಕ್ಕಿದೆ. ಹಿರಿಯರಿದ್ದಾರೆ, ಜ್ಞಾನಿಗಳಿದ್ದಾರೆ, ಅವರಿಗೆ ನಾವು ಮಾತನಾಡಲಿಕ್ಕೆ ಅವಕಾಶ ಕೊಡಬೇಕು, ನಾವು ಕೇಳಲಿಕ್ಕಿರುವವರು. ಹಾಗಾಗಿ ಇಷ್ಟು 164 ಸೆಕ್ಷನ್ಸ್ ಇರುವಂತಹ ಈ ಒಂದು ಸೆಕ್ಯೂರಿಟಿ ಕೋಡ್ ಯಾಕಂತ ಹೇಳಿದರೆ ದುಡಿಯುವ ವರ್ಗ ಮತ್ತು ದುಡಿಸುವ ವರ್ಗ, ನಾವು ಈಗ ನಮ್ಮ ದೇಶ ಡೆವಲಪ್ಮೆಂಟ್ ಆಗ್ತಾ ಇರುವಂಥದ್ದು ಅಥವಾ ಒಂದು ಡೆವಲಪ್ಡ್ ಕಂಟ್ರಿ ಅಂತೇಳಿ ಹೇಳುವಂಥ ನಾವು ಒಪ್ಪಿಕೊಳ್ಬೇಕಿದ್ರೆ ಆ ದುಡಿಯುವ ವರ್ಗದ ಬಗ್ಗೆ ನಮಗೆ ಕಾಳಜಿ ಬಹಳ ಅಗತ್ಯ ಇದೆ. ಆ ದುಡಿಯುವ ವರ್ಗವನ್ನು ಎಷ್ಟರ ಮಟ್ಟಿಗೆ ಕಾಳಜಿಪೂರ್ವಕವಾಗಿ ನಮ್ಮ ದೇಶದಲ್ಲಿ ಕಾಣಲಾಗ್ತದೆ ಅಂತೇಳಿ ಹೇಳುವಂಥದ್ದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. 1400ಕ್ಕಿಂತ ಹೆಚ್ಚು ಸೆಕ್ಷನ್ಗಳಿದ್ದಂತಹ ಲೇಬರ್ ಲಾದಲ್ಲಿ ಈಗ ಸರ್ ಹೇಳಿದ ಪ್ರಕಾರ 400 ಸೆಕ್ಷನ್ ಹತ್ರ 480 ಸೆಕ್ಷನ್ ಐ ಹೋಪ್ ಸೊ ಅಷ್ಟು ಸೆಕ್ಷನ್ ಇಳಿಸಿದ್ದಾರೆ. 2020 ಸೆಕ್ಯೂರಿಟಿ ಕೋಡ್ 2020 ಆದರೂ ಕೂಡ ಬಹಳ ವಿಸ್ತಾರವಾಗಿ ಏನೆಲ್ಲ ಇರಬೇಕು ಅದೆಲ್ಲವನ್ನು ಕೂಡ ಅಳವಡಿಸಿಕೊಂಡು ಒಂದು ಬಹಳ ಸಮೃದ್ಧವಾದಂತಹ ಒಂದು ಕಾಯ್ದೆಯನ್ನ ತರುವಲ್ಲಿ ನಮ್ಮ ದೇಶ ಅದಕ್ಕೆ ಸಮರ್ಥ ಆಗಿದೆ ಅಂತೇಳಿ ಹೇಳುವಂಥದ್ದನ್ನು ಹೇಳಿಕೊಂಡು ಸರ್ ತಾವು ತಮ್ಮ ಅಮೂಲ್ಯವಾದಂತಹ ಈ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದೀರಿ, ನಮಗೆ ಆ ಜ್ಞಾನವನ್ನು ಕೊಟ್ಟಿದ್ದೀರಿ. ತಮಗೆ ಎಲ್ಲರ ಪರವಾಗಿ ಆಸ್ ಎ ಮಾಡರೇಟರ್ ನಾನು ನಿಮಗೆ ಕೃತಜ್ಞತೆಯನ್ನು ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ. ಥ್ಯಾಂಕ್ ಯು ಶ್ರೀ ಕೆ.ಜಿ. ಜಾನ್ಸನ್. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ